ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಕ್ಯಾಂಪಸ್ ಬಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡೈರಿ ಡೇ ಐಸ್ ಕ್ರೀಮ್, ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬೇಕ್ ಸ್ಟುಡಿಯೋ. ಅಯ್ಯೋ, ಈ ಸ್ಟೂಡೆಂಟ್ ಅಂತೂ ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರಪ್ಪ. ನಿಮ್ಗೆ ಗೊತ್ತೇ ಇದೆ, ಈ ಕ್ಯಾಂಪಸ್ ಬಸ್ ಅಂತ ಇವರು ಬೊಬ್ಬೆ ಹಾಕ್ತಿರುವಾಗ ಇವತ್ತು ಖಂಡಿತ ಮಜಾ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಈ ಮಜಾ ಕೊಡುವ ಕ್ಯಾಂಪಸ್ ಬಸ್ ಇವತ್ತು ಯಾವ ಕಾಲೇಜಲ್ಲಿ ನಡೀತಾ ಇದೆ ಅಥವಾ ಯಾವ ಸ್ಕೂಲಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾವಿರುವಂತಹ ಸ್ಕೂಲ್ ಅಂಕೂರ್ ಹೈಸ್ಕೂಲ್ ಕುಳಾಯಿ. ಸೊ ಬನ್ನಿ, ಇಲ್ಲಿನ ಮಕ್ಕಳು ಯಾವ ರೀತಿ ಜೋಶಲ್ಲಿದ್ದಾರೆ ಅಂತ ನೋಡ್ಕೊಳ್ತಾರೆ. ಸೂಪರ್. ಹಾಯ್ ಎಲ್ರಿಗೂ, ಸಖತ್ತಾಗಿ ಕಾಣ್ತಾ ಇದಾರಪ್ಪ. ಫಸ್ಟ್ ಆಫ್ ಆಲ್ ನಿಮ್ಮ ಯೂನಿಫಾರ್ಮ್ ಕಲರ್ ಅಂತೂ ನನ್ನ ಫೇವ್ರೇಟ್ ಕಲರ್. ಸೊ ಏನೇ ಆಗಿರಲಿ, ಸ್ಟೂಡೆಂಟ್ ಅಂದಮೇಲೆ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಇರುತ್ತೆ. ಹಾಗೆಯೇ ನಿಮ್ಮ ಈ ಸ್ಮೈಲಿ ಫೇಸ್, ಅಟ್ರಾಕ್ಟಿವ್ ಯೂನಿಫಾರ್ಮ್ ನೋಡ್ತಾ ಇರುವಾಗ ಖಂಡಿತವಾಗ್ಲೂ ಇವತ್ತು ಎಲ್ಲ ಸ್ಟಡೀಸನ್ನೆಲ್ಲ ಸೈಡ್ ಇಟ್ಕೊಂಡು ಆಡ್ಲಿಕ್ಕೆ ರೆಡಿ ಇದ್ದೀರಲ್ವಾ? ಎಸ್, ಆಬ್ವಿಯಸ್ಲಿ. ಸೊ ಆಡ್ಲಿಕ್ಕೆ ಅಂತ ಹೇಳುವಾಗ ನಿಮ್ಗೆ ಗೊತ್ತೇ ಇದೆ, ದಿಸ್ ಈಸ್ ಯೋರ್ ಫೇವ್ರೆಟ್ ಶೋ, ದಟ್ ಈಸ್ ನಮ್ಮ ಟಿವಿ ಅರ್ಪಿಸುವಂತಹ ಡೈರಿ ಡೇ ಐಸ್ ಕ್ರೀಮ್ ಪ್ರೆಸೆಂಟ್ಸ್ ಕ್ಯಾಂಪಸ್ ಬಸ್, ಕೋ-ಪವರ್ಡ್ ಬೈ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಕಣ್ಣೂರು, ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಬೇಕ್ ಸ್ಟುಡಿಯೋ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲವೂ ಮನೋರಂಜನೆಗೋಸ್ಕರ, ಎಲ್ಲವೂ ಹೆಲ್ದಿ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಡೈರಿ ಡೇ ಐಸ್ ಕ್ರೀಮ್ ವಿತ್ ಲಾಟ್ಸ್ ಆಫ್ ಫನ್ ಮೀನ್ಸ್ ಎಂಜಾಯ್ಮೆಂಟ್, ಖುಷಿ ಇರುತ್ತೆ, ಮನೋರಂಜನೆ ಇರುತ್ತೆ. ಹಾಗೆಯೇ ಖಂಡಿತವಾಗ್ಲೂ ನಮ್ಮ ಸ್ಟೂಡೆಂಟ್ಸ್ನವ್ರು ಇವತ್ತು ಮನೋರಂಜನೆಯಲ್ಲಿ ಮುಳುಗಿ ಹೇಳ್ತಾರಂತ ಹೇಳ್ಬೋದು. ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ, ಇ ಎಲ್ಲ ವಿಟಮಿನ್ಸ್ ಇದ್ರೂ ಕೂಡ ಚೆನ್ನಾಗಿ ಓದ್ಬೋದು, ಚೆನ್ನಾಗಿ ಆಡ್ಬೋದು. ಹಾಗೆಯೇ ಬೇಕ್ ಸ್ಟುಡಿಯೋ ಮತ್ತು ರಜೆ ಬರ್ತಾ ಇದ್ರೆ ನಿಮ್ಮ ಮಜಾ ಮಾಡಬೇಕಾದ್ರೆ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರಲ್ಲಿ ನೀವು ಹೋಗ್ಬೋದು ಹೇಳ್ತಾ. ಸೊ ಎಲ್ಲ ಬಾಯ್ಸ್ ಮತ್ತು ಗರ್ಲ್ಸ್ ಜೊತೆ ಒಮ್ಮೆ ಮಾತನಾಡಿ ನೋಡುವ. ನಿಮ್ಮ ಹೆಸರು? ಇಸ್ಮಾಯಿಲ್. ಓಕೆ, ಸ್ಮೈಲ್ ಮಾಡ್ತಾ ಇರ್ಬೇಕು ಯಾವಾಗಲೂ. ಓಕೆ, ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ? ನೈನ್ತ್. ಓಕೆ, ನಿಮ್ಮ ಹೆಸರು? ತುಷಾರ್. ಓಕೆ ತುಷಾರ್, ನಿಮ್ ಯಾವ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ತುಂಬಾ ಫೇವ್ರೇಟ್? ಕನ್ನಡ. ವಾವ್, ನಮ್ಮ ಕನ್ನಡ ಅಂದ್ರೆ ಎಲ್ರಿಗೂ ಫೇವ್ರೇಟ್ ಅಂತಲೇ ಇರುತ್ತೆ. ನಿಮ್ಮ ಹೆಸರು? ಸಿಂಧು. ಯಾವ ಊರು ನೀವು? ಪರ್ಟಿಕ್ಯುಲರ್ ಯಾವ ಊರಿಂದ? ಮಂಗಳೂರೇ ಅಥವಾ ಬಾದಾಮಿ? ನೋಡಿ, ನಾನು ಸೆಲೆಕ್ಟ್ ಮಾಡಿದಂತಹ ಪರ್ಸನ್ ಬಾದಾಮಿ, ಆ ಒಂದು ಪ್ಲೇಸ್ ಇಂದ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅದೆಲ್ಲ. ಸೊ ನೀವು ಬಾದಾಮಿ ಹತ್ರನೇ ಇರುವುದಾ? ಓಕೆ, ಏನು ನಿಮ್ಮ ಬಾದಾಮಿಯಲ್ಲಿ ತಿನ್ನುವಂಥದ್ರಲ್ಲಿ ಏನು ಸ್ಪೆಷಲ್? ಯಾಕಂದ್ರೆ ನಮಗೆ ಸ್ವಲ್ಪ ತಿಂಡಿ ಎಲ್ಲ ಅಂತ ಹೇಳಿದ್ರೆ ತುಂಬಾ ಫೇವ್ರೇಟ್, ಅದರಲ್ಲೂ ನಮಗೆ ಡೈರಿ ಡೇ ಅಂತ ಹೇಳಿದ್ರೆ ಇನ್ನೂ ಫೇವ್ರೇಟ್. ಸೊ ಬಾದಾಮಿಯಲ್ಲಿ ಸ್ಪೆಷಲ್ ಏನು? ಎಲ್ಲ ಸ್ಪೆಷಲಲ್ಲಿ ಒಂದು ಸ್ಪೆಷಲ್ ಏನು? ಜೋಳದ ರೊಟ್ಟಿಯಾ? ವಾವ್, ಸೂಪರ್. ಸೊ ಅದೆಲ್ಲ ರೇರ್ ಸಿಗ್ಲಿಕ್ಕೆ ಸಿಗೋದು. ಓಕೆ, ನಿಮ್ಮ ಹೆಸರು? ಸ್ಪರ್ಶ. ವಾವ್, ಸೂಪರ್ ಹೆಸರು. ನೀವು ಮಂಗಳೂರೆಯಾ? ಅಪ್ಪಂಡ ಎಂಗ್ಲಿಗೆ ಮೀನು ಪಂಡ ಬಾರಿ ಖುಷಿ ಅತ್ತೆ. ಓಕೆ, ಮೀನಲ್ಲಿ ಯಾವ ಮೀನಂದ್ರೆ ಫ್ರೈ, ಅಂಜಲ್, ಎಟ್ಟಿ, ಅದು ಇದು ಸುಮಾರು ಉಂಟಲ್ವಾ? ಸೊ ಒಮ್ಮೆ ಹೇಳ್ತಾ ಹೋಗಿ ನೋಡ, ಉದ್ದಕ್ಕೆ ನಾನ್ ಸ್ಟಾಪ್ ಮೀನುಗಳ ಹೆಸರು ಹೇಳ್ಬೇಕು. ಯಾಕಂದ್ರೆ ಮಂಗಳೂರಲ್ಲಿ ಮೀನ್ ಅಂತ ಹೇಳಿದ್ರೆ ಫೇಮಸ್ ಅಲ್ವಾ? ರೆಡಿ? ಬಂಗುಡೆ, ಬೂತಾಯಿ, ಅಂಜಲ್. ಬೇರೆ ಮೂರೇ ಜಾಸ್ತಿ ಮೂಜೆ ತಿನ್ಪು ನಂದು. ಬಂಗುಡೆ, ಬೂತಾಯಿ, ಅಂಜಲ್, ಎಟ್ಟಿ, ಬೊಂಡ, ಸೊಬ್ರ ತಿನ್ಪುಜಾರೆ ಮರುವಾಯ್ಪುರ. ಓಕೆ, ತಿನ್ಪಾರ. ಎನಿವೇ, ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ಇವತ್ತು ಆಡ್ಲಿಕ್ಕೆ ರೆಡಿನಾ? ಎಸ್, ಇಲ್ಲಿ 10th ನವರು ಕೂಡ ಜಾಸ್ತಿ ಆಗಿದ್ದಾರೆ. ಬಟ್ ಈ ಟೈಮ್ ಅವರಿಗೆ ಎಕ್ಸಾಮ್ ಪ್ರೆಷರ್ ಇರುತ್ತೆ, ಅದೆಲ್ಲ ಬಿಟ್ಟು ಇವತ್ತು ಆಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಬಾಯ್ಸ್ ಇಲ್ಲಿ ಸ್ಟ್ರಾಂಗಾ ಅಥವಾ ಗರ್ಲ್ಸ್ ಸ್ಟ್ರಾಂಗಾ? ಸೊ ಅಂಕೂರ ಹೈಸ್ಕೂಲಲ್ಲಿ ಯಾರು ಸ್ಟ್ರಾಂಗ್ ಯಾರು ವೀಕ್ ಅಂತ ಗೊತ್ತಾಗುತ್ತೆ. ಮೊದಲು ಜಸ್ಟ್ ನೀವು ನಗಾಡಬೇಕು. ನಾನು ಬಾಯ್ಸ್ ಸೈಡ್ ತೋರಿಸುವಾಗ ನಗಬೇಕು, ಗರ್ಲ್ಸ್ ಸೈಡ್ ತೋರಿಸುವಾಗಲೂ ನಗಬೇಕು. ಜೋರು ಯಾರು ನಗಾಡ್ತಾರೆ ದೇ ಆರ್ ದ ಸ್ಟ್ರಾಂಗ್. ಓಕೆ, ರೆಡಿ ಅಲ್ವಾ? ಎಸ್ ಬಾಯ್ಸ್, 3, 2, 1.
ಎಲ್ಲಪ್ಪ ಇಲ್ಲೇ ರೀಚ್ ಆಗ್ಲಿಲ್ಲ, ಅಲ್ಲಿ ತನಕ ರೀಚ್ ಆಗಬೇಕು. ಓಕೆ ಗರ್ಲ್ಸ್ ರೆಡಿ, 3 2 1. ಇದಕ್ಕೆ ಸುಮ್ಮನೆ ಒಂದು ಪಾಸ್ ಕೊಟ್ಟಾಗ ಇದು ನಗು ಅಂದ್ರೆ ಉದ್ದ ನಗ್ತಾ ಇರಬೇಕು. ರೆಡಿ, ಒನ್ಸ್ ಅಗೇನ್ 3 2 1. ಗರ್ಲ್ಸ್ 3 2 1. ಓಕೆ, ಸೊ ಹೀಗೇನೆ ನಗ್ತಾ ಇರಿ, ಫುಲ್ ಎಪಿಸೋಡ್ ತನಕ ನಗ್ತಾ ಇರಿ, ಖುಷಿಯಲ್ಲಿ ನಗ್ತಾ ಇರಿ. ಸೊ ಹಾಗೇನೆ ವೀಕ್ಷಕರು, ಇವತ್ತು ನಾವು ಇರುವಂತಹ ಸ್ಕೂಲು ಇಷ್ಟು ಮನೋರಂಜನೆ ಭರಿತವಾದಂತಹ, ಇಷ್ಟು ಸ್ಟ್ರಾಂಗ್ ಇರುವಂತಹ ಸ್ಟೂಡೆಂಟ್ಗಳ ಸ್ಕೂಲ್ ಯಾವುದಂತ ಹೇಳಿದರೆ ಅಂಕೂರ ಹೈಸ್ಕೂಲ್ ಕುಳಾಯಿ ಮಂಗಳೂರು. ಸೊ ಇಲ್ಲಿನ ಮಕ್ಕಳು ಆಡ್ಲಿಕ್ಕೆ ರೆಡಿ ಇದ್ದಾರೆ. ಇವತ್ತಿನ ಫಸ್ಟ್ ಗೇಮ್ ಆಡಬೇಕಾದ್ರೆ ಈ ಸೈಡಿಂದ ಇಬ್ರು ಬಾಯ್ಸ್, ಈ ಸೈಡಿಂದ ಇಬ್ರು ಗರ್ಲ್ಸ್ ಬರಬೇಕು. ಕಮ್ ಆನ್ ಫಾಸ್ಟ್. ಸೊ ಗರ್ಲ್ಸ್ ಸ್ಟ್ರಾಂಗ್ ಅಂತ ಹೇಳಿದ್ದೀರಾ, ಬಾಯ್ಸ್ ನೀವು ಸ್ಟ್ರಾಂಗ್ ಅಂತ ಹೇಳಿದ್ದೀರಾ. ಸೊ ಸ್ಟ್ರಾಂಗ್ ಆಗಿ ಫಾಸ್ಟ್ ಬನ್ನಿ. ಕಮ್ ಆನ್, ಇಬ್ರು ಗರ್ಲ್ಸ್ ಇಬ್ರು ಬಾಯ್ಸ್. ಕಮ್ ಆನ್ ಫಾಸ್ಟ್. ಬಲೆ ವೆರಿ ಗುಡ್. ಗರ್ಲ್ಸ್ ಕಮ್ ಆನ್, 2 ಗರ್ಲ್ಸ್ ಬನ್ನಿ. ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಬನ್ನಿ. ಯುದ್ಧಕ್ಕೆ ಹೊರಡುವುದಾ ನಾವು ಆಡ್ಲಿಕ್ಕೆ ಅಲ್ವಾ, ಬನ್ನಿ. ಎಸ್ ಗರ್ಲ್ಸ್ ಬನ್ನಿ, ವೆರಿ ಗುಡ್. ಸ್ಪರ್ಶ ಅವರು ಮತ್ತೆ ಬಾದಾಮಿ ಅವರೇ ಬನ್ನಿ. ಎಸ್ ತೊಂದರೆ ಇಲ್ಲ, ಬನ್ನಿ ಈ ಕಡೆ ಬನ್ನಿ. ಎಸ್ ಬನ್ನಿ. ಎಲ್ಲಿ ಹೋದ್ರು ಇನ್ನೊಬ್ರು? ಹಾಂ ಇಲ್ಲಿ ಬನ್ನಿ. ನಮ್ಮ ಮಂಗಳೂರಿನವರು ಮತ್ತು ಸ್ವಲ್ಪ ಉತ್ತರ ಕರ್ನಾಟಕದವರು ಯಾವ ರೀತಿ ಆಡ್ತಾರೆ ನೋಡುವ. ಓಕೆ ಎಸ್, ನಿಮ್ಮ ಹೆಸರು? ಭರತ್. ನಿಮ್ಮ ಹೆಸರು? ಚಿರಾಗ್. ಓಕೆ ಚಿರಾಗ್, ನಿಮಗೆ ಸ್ಪೋರ್ಟ್ಸಲ್ಲಿ ಯಾವುದು ಫೇವ್ರೇಟ್? ಕಬಡ್ಡಿ. ಓಕೆ, ನೀವು ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ? 9th. ಸೊ ಇನ್ನು 10th ಹೋಗ್ಲಿಕ್ಕೆ ಬೇಕಾ ಬೇಡವಾ? ಬೇಕಪ್ಪ, ಅವ್ರು ಸ್ಮೈಲ್ ಮಾಡಿ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಹೆಸರು? ಸಿಂಧು. ಓಕೆ, ಬಾದಾಮಿ ಅವರು. ನೀವು 9th 10th? 9th. ಓಕೆ, ನಿಮ್ಮ ಹೆಸರು? ಸ್ಪರ್ಶ. ಓಕೆ ಸ್ಪರ್ಶ ಅವರೇ, ನಿಮ್ಮ ಫ್ಯೂಚರಲ್ಲಿ ಏನು ಡ್ರೀಮ್ ಇದೆ? ನಾನು ಫ್ಯೂಚರಲ್ಲಿ ಈ ರೀತಿ ಆಗಬೇಕು ಅಂತ ಏನೊಂದು ಒಳ್ಳೆ ಡ್ರೀಮ್ ಇದೆ? ಡಾಕ್ಟರ್. ಹಾಗಾದ್ರೆ ಹುಷಾರಿಲ್ಲದವರಿಗೆ ಇವರಿಗೆಲ್ಲ ಫ್ರೀನಾ? ಈತ ಬಂಗ ಬತ್ತದು ಕಲ್ತದ್ದು ಡಾಕ್ಟರ್ ಅದು ಏನು ಫ್ರೀ ಬೇಯಲ್ಲ ಕೊರ್ರೆ ಹಾಗೆ ಅಲ್ವಾ? ಇಲ್ವಾ? ಓಕೆ ಎಸ್, ಆಡ್ಲಿಕ್ಕೆ ರೆಡಿ ಅಲ್ವಾ? ಎಸ್. ಸೊ ಇವತ್ತಿನ ಫಸ್ಟ್ ಗೇಮ್ ಯಾವುದಂತ ನೋಡ್ಕೊಂಡು ಬರೋಣ. ಓಕೆ, ಸೊ ಇವತ್ತಿನ ಫಸ್ಟ್ ಗೇಮ್ ಏನಂತ ಹೇಳಿದರೆ, ನಿಮ್ಮ ಮುಂದೆ ಒಂದು A4 ಶೀಟ್ ಕಾಣ್ತಾ ಇದೆ. ಯಾಕೆಂದರೆ ಎಕ್ಸಾಮ್ ಸೀಸನ್ ಅಲ್ವಾ, ಸ್ವಲ್ಪ ಪೇಪರಲ್ಲಿ ಏನಾದರೂ ವರ್ಕ್ ಕೊಡುವ ಅಂತ ಹೇಳಿ. ಆಗಿದೆಯಾ ಎಕ್ಸಾಮಿಗೆಲ್ಲ ಓದೋದು ಪೂರ ರೆಡಿಯಾ? ರೆಡಿ. ನೀವೆಲ್ಲ ರೆಡಿನಾ ಎಕ್ಸಾಮಿಗೆ? ಎಕ್ಸಾಮ್ ವಿಷಯ ಹೇಳುವಾಗ ನಿಮ್ಮ ಮುಖ ನೋಡಿ ಅವರದ್ದು ಪಾಪ. ಓಕೆ, ಸೊ ಗೇಮ್ ಏನಂತ ಹೇಳಿದರೆ, A4 ಶೀಟಲ್ಲಿ ನಿಮ್ಗೊಂದು ಗಮ್ ಕೊಟ್ಟಿರ್ತೇವೆ. ಸೊ ಅದರಲ್ಲಿ ನೀವು ಒಂದು ಸಿಂಗಲ್ ಲೈನನ್ನು ಎಳೆಬೇಕು ಗಮ್ಮಲ್ಲಿ. ಅದಾದ ನಂತರ ಇಲ್ಲಿ ಮ್ಯಾಚ್ ಸ್ಟಿಕ್ಸ್ ಇದೆ. ಸೊ ಈ ಮ್ಯಾಚ್ ಸ್ಟಿಕ್ಸನ್ನು ಆ ಗಮ್ಮಲ್ಲಿ ನಿಲ್ಲಿಸಬೇಕು. ಓಕೆ, ಸೊ ಯಾರ ಮ್ಯಾಚ್ ಸ್ಟಿಕ್ ಟೈಮ್ ಮುಗಿಯುವಾಗ ಎಟ್ ದ ಎಂಡ್ ಜಾಸ್ತಿ ನಿಂತಿರುತ್ತೆ ಅವರು ವಿನ್ ಆಗ್ತಾರೆ. ಕ್ಲಿಯರ್? ಸಿಂಪಲ್ ಗೇಮ್, ಬಟ್ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಸ್ಟಡೀಸಲ್ಲಿ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಲ್ವಾ, ಈ ಗೇಮಲ್ಲಿ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಬೇಕು. ಸೊ ಬಾಯ್ಸ್, ನೀವು ಬಾಯ್ಸಿಗೆ ಸಪೋರ್ಟ್ ಮಾಡ್ತೀರಲ್ವಾ, ಸೊ ಅವರಿಗೆ ಚಿಯರ್ ಅಪ್ ಕೊಡ್ತಾ ಇರಬೇಕು. ಗರ್ಲ್ಸ್ ಕೂಡ ಹಾಗೇನೆ, ಗರ್ಲ್ಸ್ ಆಡುವಾಗ ಚಿಯರ್ ಅಪ್ ಕೊಡ್ತಾ ಇರಬೇಕು. ಫಸ್ಟ್ ಯಾರು ಆಡ್ತೀರಾ, ಬಾಯ್ಸಾ ಗರ್ಲ್ಸಾ? ಯಾರು ಆಡ್ತೀರಾ ಫಸ್ಟ್? ಹಾಂ, ಬಾಯ್ಸ್ ಆಡ್ಲಿಯಾ? ಓಕೆ, ನೀವು ಒಂದು ಸ್ವಲ್ಪ ಆಡಿ ಅವರಿಗೆ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ. ನೆಕ್ಸ್ಟ್ ಫಸ್ಟ್ ಗರ್ಲ್ಸ್ ನಡುವ ಬಾಡಿ. ಫಸ್ಟ್ ನೀವು ಬನ್ನಿ, ಒಬ್ರು. ಓಕೆ, ಗೇಮ್ ಅರ್ಥ ಆಯ್ತಲ್ವಾ? ನಿಮ್ಮ ಹೆಸರೇನು ಹೇಳಿದ್ರಿ? ಭರತ್. ಓಕೆ ಭರತ್, ರೆಡಿ? ಆಲ್ ದ ಬೆಸ್ಟ್. ಬಾಯ್ಸ್ ರೆಡಿ? ಎಸ್, ಹಿಯರ್ ವಿ ಗೋ. 3 2 1 ಗೋ. ಕಮ್ ಆನ್, ಕ್ಲಾಪ್ ಕೊಡಿ ಅವರಿಗೆ. ಸಪೋರ್ಟ್ ಕೊಡ್ಬೋದು, ಅವರ ಹೆಸರು ಕರೆದು ಸಪೋರ್ಟ್ ಮಾಡ್ಬೋದು. ಕಮ್ ಆನ್. ಎಸ್, ನೀವು ಎಷ್ಟು ಸಪೋರ್ಟ್ ಕೊಡ್ತೀರಾ ಅಷ್ಟು ಅವರು ಚೆನ್ನಾಗಿ ಆಡ್ತಾರೆ. ವೆರಿ ಗುಡ್. ಸೊ ಫಾಸ್ಟ್ ಸ್ಟಿಕ್ಸ್ ಅನ್ನು ಇಡಬೇಕು, ಟೈಮ್ ಲಿಮಿಟ್ ಕೂಡ ಕಡಿಮೆ ಇರೋದು. ಕಮ್ ಆನ್ ಫಸ್ಟ್. ಜೋರಾಗಿ ಭರತ್. ಓಕೆ, come on, faster. Very good, superb supporter. Yes sir, last 5 4 3 2 1 stop. Okay, yes, ಚೆನ್ನಾಗಿ ಆಡಿದ್ರ. ಫಸ್ಟಿಗೆ ಸಿಕ್ಕಾಪಟ್ಟೆ ಗಮ್ ಹಾಕಿದ್ರಪ್ಪ. ಹೇಗೆ ಅನಿಸ್ತು ಗೇಮ್? ಚೆನ್ನಾಗಿತ್ತು ಅಷ್ಟೇನಾ? ಆತೆ ಪನ್ಪುನೈರು ಒಂಚು ಪನ್ಲೆ 2-3 ವಾಕ್ಯದಲ್ಲಿ ಅಂಚ ಪನ್ಲೆ. ಹೇಗಾಯ್ತು ಗೇಮ್? ಚೆನ್ನಾಗಿತ್ತು, ಮುಗಿಂದಡೆಗೆ. ಓಕೆ, ಚೆನ್ನಾಗಿತ್ತು. ಸೊ ಇವರು 1 2 3 4 5 6 7 8 9 10. ಓಕೆ, 10 ಮ್ಯಾಚ್ ಸ್ಟಿಕ್ಸ್ ಅನ್ನು ಇಟ್ಟಿದ್ದೀರಾ. ನಿಮ್ಗಿಂತ ಜಾಸ್ತಿ ಇಡ್ತಾರಾ ಇಲ್ವಾ ಅಂತ ನೋಡುವ.
ಆ್ಯಂಡ್ ಗುಡ್ ಪ್ಲೇ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೊಂದು ಜೋರಾದ ಕ್ಲಾಪ್ಸ್ ಕೊಡಿ. ಚೆನ್ನಾಗಿ ಸಪೋರ್ಟ್ ಕೊಟ್ಟರು ಬಾಯ್ಸ್ನವರು. ಆ್ಯಂಡ್ ಈ ಸೈಡಿಂದ ನೆಕ್ಸ್ಟ್ ಯಾರು ಬರ್ತೀರಾ ಫಸ್ಟ್? ಓಕೆ, ಸ್ಪರ್ಶ ಅವರು ಬರ್ತಾರೆ. ಎಸ್, ಬನ್ನಿ. ಎಸ್, ಸ್ಪರ್ಶ ರೆಡಿ ಅಲ್ವಾ? ಸೊ ಅವರು ಆಡಿದ್ದು ನೋಡಿದ್ದೀರಾ, 10 ಸ್ಟಿಕ್ಸ್ ಇಟ್ಟಿದ್ದಾರೆ. ಸೊ 11 ಇಟ್ಟರೆ ಅಥವಾ ಅದಕ್ಕಿಂತ ಜಾಸ್ತಿ ಇಟ್ಟರೆ ನೀವು ವಿನ್ ಆಗುವ ಚಾನ್ಸಸ್ ಇದೆ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ. ಆ್ಯಂಡ್ ಹಿಯರ್ ವಿ ಗೋ. 3, 2, 1 ಗೋ. ಕಮ್ ಆನ್, ಫಾಸ್ಟ್. ಎಸ್, ಜೋರಾಗಿ ಸಪೋರ್ಟ್ ಕೊಡಿ ಅವರಿಗೆ. ಎಷ್ಟು ಬೇಗ ಎಷ್ಟು ಸ್ಟಿಕ್ಸ್ ಇಡ್ತೀರಾ ಅಷ್ಟು ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಕಮ್ ಆನ್, ಜೋರಾಗಿ. ವೆರಿ ಗುಡ್, ವೆರಿ ಗುಡ್. ಆದಷ್ಟು ಫಾಸ್ಟ್ ಮಾಡಿ. ವೆರಿ ಗುಡ್, ವೆರಿ ಗುಡ್. ಕಮ್ ಆನ್, ಕಮ್ ಆನ್, ಕಮ್ ಆನ್, ಫಾಸ್ಟ್ ಆಗಿ. ಎಸ್, ಜೋರಾಗಿ ಸಪೋರ್ಟ್. Come on. 5, 4, 3, 2, 1 ಸ್ಟಾಪ್. ಓಕೆ, ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಮಾತ್ರ, ನೀಟಾಗಿ. ಓಕೆ, ಸೊ ನೀವಿಟ್ಟಂತಹ ಸ್ಟಿಕ್ 1, 2, 3, 4, 5, 6, 7, 8, 9, 10, 11, 12, 13, 14, 15, 16 16 ಸ್ಟಿಕ್ಸ್ ಇಟ್ಟಿದ್ದೀರಾ. ಇದು ಕುಡ್ಲದ ಬಂಗುಡೆ ಭೂತಾಯಿದಪುರ ಪವರ್ ರೇಂಜ್ ಹಾಕೊಂಡು. ಸೊ 16 ಸ್ಟಿಕ್ಸ್ ಅವ್ರು ಇಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನೋಡುವ, ಗೊತ್ತಿಲ್ಲ, ಬಾಯ್ಸ್ನವರು 17 ಇಟ್ಟರೆ ಅವರು ವಿನ್ ಆಗಲಿಕ್ಕೆ ಚಾನ್ಸ್. ಆ್ಯಂಡ್ ಗುಡ್ ಪ್ಲೇ. ಅವರಿಗೆ ಒಂದು ಜೋರಾದ ಕ್ಲಾಪ್ಸ್ ಕೊಡಿ. ಕಮ್ ಆನ್. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಈ ಸೈಡಿಂದ ಬನ್ನಿ, ಒಬ್ರು ಬಾಯ್ ಉಳಿದಿದ್ದಾರೆ. ನಿಮ್ಮ ಹೆಸರು? ಚಿರಾಗ್. ಎಷ್ಟು ಇಡ್ತೀರಾ ಸ್ಟಿಕ್? ಇಡ್ತಾರೆ. ಓಕೆ, ಅವರು ನೋಡುವ, ಅಂದಾಜು ಒಂದು ಇಡುವರು ಅವರು. ಓಕೆ, ಎಸ್. ಓಕೆ, ಚಿರಾಗ್ ರೆಡಿ ಅಲ್ವಾ? ಆಲ್ ದ ಬೆಸ್ಟ್. ಸೊ 16ಗಿಂತ ಜಾಸ್ತಿ ಇಡ್ಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಹಿಯರ್ ವಿ ಗೋ ವಿತ್ ಕೌಂಟಿಂಗ್ 3, 2, 1 ಗೋ. ಕಮ್ ಆನ್ ಬಾಯ್ಸ್, ಸಪೋರ್ಟ್ ಕೊಡ್ಬೇಕು ಅವರಿಗೆ. ಜೋರಾಗಿ, ಕಮ್ ಆನ್, ಜೋರಾದ ಕ್ಲಾಪ್ಸ್. ವೆರಿ ಗುಡ್, ವೆರಿ ಗುಡ್. ಕಮ್ ಆನ್, ಕಮ್ ಆನ್, ಕಮ್ ಆನ್, ಫಾಸ್ಟ್ ಆಗಿ. ಸೊ ಪೇಪರ್ ಅಲುಗಾಡಿಸಿದ್ರೆ ಬೀಳುತ್ತೆ. ಫಾಸ್ಟ್, ಫಾಸ್ಟ್, ಫಾಸ್ಟ್. ಕಮ್ ಆನ್, ಕಮ್ ಆನ್, ಕಮ್ ಆನ್, ಆದಷ್ಟು ಬೇಗ. ಕಮ್ ಆನ್, ಜೋರಾದ ಕ್ಲಾಪ್ಸ್ ಕೊಡಿ ಅವರಿಗೆ. ಲಾಸ್ಟ್ 5, 4, 3, 2, 1 ಸ್ಟಾಪ್. ಓಕೆ, ಸೊ ತುಂಬಾನೇ ಕಾನ್ಸಂಟ್ರೇಟ್ ಅಲ್ಲಿ ಇಟ್ಟಿದ್ದೀರಾ. 1, 2, 3, 6, 9, 12, 15, 16, 17, 18, 19. ವಾವ್. ಸೊ ನೋಡ್ರಪ್ಪ, ಅವರ ಮುಖದಲ್ಲಿ ಒಂದು ಖುಷಿ ನೋಡಿ. ಖುಷಿ ಆಯ್ತಾ? ಖುಷಿ ಆಯ್ತು. ಇನ್ನೂ ಒಬ್ರು ಇದ್ದಾರೆ ಉತ್ತರ ಕರ್ನಾಟಕದವರು. ಅವ್ರು ಗೊತ್ತಿಲ್ಲ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಗೊತ್ತಿಲ್ಲ. ಸೊ ಅವರು ಎಷ್ಟು ಇಡುವರು ಗೊತ್ತಿಲ್ಲ. ಬಟ್ ಎನಿವೇ, ನೀವು 19 ಸ್ಟಿಕ್ ಇಟ್ಟಿದ್ದೀರಾ. ಅವ್ರು ಕಡಿಮೆ ಇಟ್ಟರೆ ನೀವೇ ಪಾಸ್. ನಿಮ್ದು ಮಂಗಳೂರೇ ಅಲ್ವಾ? ಕುಡ್ಲದ ಕ್ಲುವಿನ ಪೆರತೂಕ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಜೋರಾದ ಕ್ಲಾಪ್ಸ್ ಕೊಡಿ ಅವ್ರ ಹತ್ರ. ಎಸ್, ಬನ್ನಿ ಬನ್ನಿ, ಬನ್ರವ್ವ ಬನ್ನಿ. ಓಕೆ, ಸೊ ಹೇಗೆ ಅನಿಸ್ತು ಈಗ? ಅವ್ರು 3 ಆಡಿದ್ರಲ್ವಾ, ಏನು ಅನಿಸ್ತಾ ಇದೆ? ನೀವು ಇಡ್ಲಿಕ್ಕೆ ಸಾಕಷ್ಟು? ಓಕೆ, ಖಂಡಿತ ಇಡ್ತಾರೆ. ಅವರು ತುಂಬಾ ಸ್ಟ್ರಾಂಗ್ ಅಲ್ಲಿ ಈಗ ಆಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಎಸ್, ಎಸ್, ರೆಡಿ ಅಲ್ವಾ ಸಿಂಧು ಅವರು? ಆಲ್ ದ ಬೆಸ್ಟ್. ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಕಮ್ ಆನ್, ಫಾಸ್ಟ್. ಸೊ 20 ಇಟ್ಟರೆ ವಿನ್ ಆಗ್ತೀರಾ. ಜೋರಾಗಿ, ಜೋರಾಗಿ. ವೆರಿ ಗುಡ್, ಜೋರಾಗಿ. ಎಸ್, ತುಂಬಾನೇ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಬನ್ನಿ. ಫಾಸ್ಟ್ ಇಡಿ, ಫಾಸ್ಟ್ ಇಡಿ, ಫಾಸ್ಟ್ ಇಡಿ. ಟೈಮ್ ಓಡ್ತಾ ಇದೆ, ಟೈಮ್ ಕೂಡ ನಿಲ್ಲಲ್ಲ. ಫಾಸ್ಟ್.
And last 5, 4, 3, 2, 1, stop. ಓಕೆ ಸೊ ಇಟ್ಟಿದ್ದಾರೆ ಸಾಧಾರಣ 1 2 3 4 5 6 7 8 9 10 11 12 ಇಟ್ಟಿದ್ದೀರಾ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಗಡಿಬಿಡಿ ಮಾಡಿದ್ರಲ್ವಾ? ಹೇಗೆ ಅನಿಸ್ತು ಗೇಮ್? ಹೆದರಿಕಾಯ್ತಾ? ಸ್ವಲ್ಪ ಪಾಪ ಅವ್ರು ಹೆದರಿದ್ರಲ್ವಾ? ಸೊ ಹೆದರ್ಲಿಕ್ಕಿಲ್ಲ, ಖಾಲಿ ಸ್ಟಿಕ್ ಅದು ಹೊತ್ತಿಸಿದ್ರೆ ಅಲ್ಲೇ ಚಿಂದಿ ಚಿಂದಿ ಬೆಂಕಿ ಬರಬೇಕು, ಹಾಗೆ ಆಡಬೇಕಿತ್ತು ನೀವು. ಬಟ್ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ. ಸಿಂಧು ಅವರಿಗೆ ಜೋರಾದ ಕ್ಲಾಪ್ಸ್ ಕೊಡಿ. ಎಸ್, ಗುಡ್ ಪ್ಲೇ. ಸೊ ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸೊ ಒಬ್ಬರು ನೀವಿಟ್ಟ ಸ್ಟಿಕ್ 16, ನೀವು 10. ಓಕೆ 6 ನಿಮಗೆ ಬೋನಸ್ ಕೊಟ್ಟದ್ದು ಆಯ್ತಾ? ಓಕೆ 19, 12, 16. ಸೊ ಎನಿವೇ ಇಟ್ಸ್ ಅ ಕ್ಲಿಯರ್ ರಿಸಲ್ಟ್. ನಮ್ಮ ಚಿರಾಗ್ ಅವರು ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಚಿರಾಗ್ ಅವರಿಗೆ ಜೋರಾದ ಕ್ಲಾಪ್ಸ್ ಕೊಡಿ. ಬಾಯ್ಸ್ ನಿಮ್ಮ ಸೈಡಿಂದ ವಿನ್ ಆಗಿದ್ದಾರೆ. ಆ್ಯಂಡ್ ಗರ್ಲ್ಸ್ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್, ಹೇಗಾಯ್ತು ಫಸ್ಟ್ ಗೇಮ್? ಹೇಗಾಯ್ತು? ಎಲ್ಲಪ್ಪ ಜೋಶ್ ಇಲ್ಲ. ಹೇಗಾಯ್ತು ಫಸ್ಟ್ ಗೇಮ್? ಎಸ್, ಸೊ ಇದು ಖಾಲಿ ಒಂದು ಟ್ರೈಲರ್ ತರ ಗೇಮ್ ಸ್ಟಾರ್ಟ್ ಆದದ್ದು. ಇನ್ನೂ ಕೂಡ ಚೆನ್ನಾಗಿ ಒಂದೊಂದು ಇಂಟ್ರೆಸ್ಟಿಂಗ್ ಗೇಮ್ ಬರ್ತಾ ಇದೆ. ಆದರೆ ಒಂದು ಸಣ್ಣ ಬ್ರೇಕ್ ತಗೊಳ್ಳಿಕ್ಕಿದೆ. ಸೊ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್ ಪ್ರೆಸೆಂಟ್ಸ್ ಕ್ಯಾಂಪಸ್ ಬಸ್ ಹಾಗೆಯೇ ಕೋಪೌಡ್ ಬೈ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಮತ್ತು ಬೇಕ್ ಸ್ಟುಡಿಯೋ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಶಾರ್ಟ್ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅರ್ಪಿಸುವಂತಹ ಡೈರಿ ಡೇ ಐಸ್ ಕ್ರೀಮ್ ಪ್ರೆಸೆಂಟ್ಸ್ ಕ್ಯಾಂಪಸ್ ಬಸ್ ಕೋಪೌಡ್ ಬೈ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಪರಚಿನ ಕಡವು ಕಣ್ಣೂರು ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಮತ್ತು ಬೇಕ್ ಸ್ಟುಡಿಯೋ. ಸೊ ನಾವು ಇವತ್ತಿರುವಂತಹ ಸ್ಕೂಲ್ ಅಂಕೂರ್ ಸ್ಕೂಲ್ ಕುಳಾಯಿ ಮಂಗಳೂರು. ಸೊ ಇಲ್ಲಿನ ಸ್ಟೂಡೆಂಟ್ ಅವರು ಆಲ್ರೆಡಿ ಒಂದು ಗೇಮ್ ಆಡಿ ಆಗಿದೆ, ಇನ್ನೊಂದು ಗೇಮ್ ಆಡಲಿಕ್ಕೆ ರೆಡಿ ಇದ್ದೀರಾ? ಸೊ ರೆಡಿ ಇದ್ದಾರಾ? ಎಸ್, ಸೊ ಸ್ಟ್ರಾಂಗ್ ಆಗಿ ತುಂಬ ಜೋಶಲ್ಲಿ ರೆಡಿ ಇದ್ದಾರೆ. ಸೊ ತಡ ಮಾಡೋದು ಬೇಡ, ನೆಕ್ಸ್ಟ್ ಗೇಮ್ ಆಡಲಿಕ್ಕೆ ಈ ಸೈಡಿಂದ 2 ಹುಡುಗರು, ಈ ಕಡೆಯಿಂದ 2 ಹುಡುಗಿಯರು ಬರಬೇಕು. ಕಮ್ ಆನ್, ಫಾಸ್ಟ್ ಬನ್ನಿ. 2 ಬಾಯ್ಸ್ 2 ಗರ್ಲ್ಸ್. ವೆರಿ ಗುಡ್. ಓಕೆ, ತುಂಬಾ ಫಾಸ್ಟ್ ಬಂದರು ಈಗ. ಎಸ್, ಬನ್ನಿ ಈ ಕಡೆ ಬನ್ನಿ. ಓಕೆ, ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಎಸ್, ನಿಮ್ಮ ಹೆಸರು? ಪೂಜಾ. ಪೂಜಾ. ಓಕೆ, ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ? 9th. ಓಕೆ, 9th ಇಂದ ನಿಮಗೆ ಈಗ 9th ಈಸಿ ಅಂತ ಅನಿಸುತ್ತಾ ಅಥವಾ ನೆಕ್ಸ್ಟ್ 10th ಹೋದ್ರೆ ಸ್ವಲ್ಪ ಈಸಿ ಅಂತ ಅನಿಸುತ್ತಾ? 9th ಈಸಿ ಅಂತ ಅನಿಸುತ್ತೆ. ಓಕೆ, ನಿಮ್ಮ ಹೆಸರು? ರಿತಿಕಾ. ಓಕೆ, ನೀವು ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ? 10th ಅಲ್ಲಿ. ಓಕೆ, ಸೊ ನಿಮ್ಗೀಗ 10th ಇರಲಿ ಅಂತ ಆಗುತ್ತಾ, ಬ್ಯಾಕ್ ಟು 9th ಹೋಗುವ ಅಂತ ಅನಿಸ್ತಾ? 9th ಹೋಗುವ ಅಂದರೆ 10th ಅಷ್ಟು ಪ್ರೆಷರ್ ಯಾಕೆ? ಬಿಂದಾಸ್ ಅಲ್ವಾ, ನೆಕ್ಸ್ಟ್ ಇನ್ನು ಕಾಲೇಜ್ಗೆ ಹೋಗ್ಲಿಕ್ಕೆ. ಎಸ್, ಈ ಕಡೆ ಬಾಯ್ಸ್ ಇದ್ದಾರೆ. ನಿಮ್ಮ ಹೆಸರು? ಪ್ರಣಾಮ್. ಓಕೆ ಪ್ರಣಾಮ್, ನಿಮ್ಮ ಹಾಬೀಸ್ ಏನು ಮಾಡ್ತೀರಾ? ಡಾನ್ಸ್, ಕರಾಟೆ ಅಥವಾ ಮ್ಯೂಸಿಕ್, ಡ್ರಾಯಿಂಗ್ ಏನು ಮಾಡ್ತೀರಾ? ಸ್ಟಂಟ್ ಮಾಡ್ತೀರಾ? ಒಂದು ತೋರಿಸ್ತೀರಾ ಮಾಡಿ? ಹಾಂ, ಗಾಡಿ ಸ್ಟಂಟ್ ಮಾಡ್ತೀರಾ? ಯಾವ ಗಾಡಿ ಬೇಕು ಹೇಳಿ, ತರಿಸುವ ಈಗ. ಯಾವ ಗಾಡಿ ತರಿಸ್ಲಿ? ಓಕೆ, ಗಾಡಿಯಲ್ಲಿ ಯಾವುದ್ರಲ್ಲಿ, ಯಾವ ಗಾಡಿಯಲ್ಲಿ ಸ್ಟಂಟ್ ಮಾಡೋದು ನೀವು? ಆಕ್ಸಸಲ್ಲೆಲ್ಲ ಸ್ಟಂಟ್ ಮಾಡ್ತೀರಾ? ಸಿಕ್ಕಾಪಟ್ಟೆ. ಹಾಗಾದ್ರೆ ಇವಾಗ ಸ್ಟಂಟ್ ಮಾಡೋದು ನೋಡುವಾಗಲೇ ಗೊತ್ತಾಯ್ತಪ್ಪ, ಚೆನ್ನಾಗಿ ಹೇರ್ ಸ್ಟೈಲ್ ಎಲ್ಲ ಇಟ್ಟಿದ್ದಾರೆ. ಓಕೆ, ನಿಮ್ಮ ಹೆಸರು? ಮನೋಕ್ಷಿತ್. ವಾವ್, ಬ್ಯೂಟಿಫುಲ್ ಹೆಸರು. ಏನು ನಿಮ್ಮ ಹೆಸರಿನ ಅರ್ಥ? ರಾಜ ಅಂತೆ. ಹೌದಾ? ವಾವ್. ಸೊ ನೋಡ್ರಪ್ಪ, ನಿಮ್ಮ ಕ್ಲಾಸಲ್ಲಿ ಒಂದು ಕಿಂಗ್ ಇದ್ದಾರೆ. ಸೊ ಖುಷಿ ಆಯ್ತಾ ನಿಮಗೆ? ಮನೋಕ್ಷಿತ್ ಅಂದರೆ ಬ್ಯೂಟಿಫುಲ್ ಹೆಸರು, ರಾಜ ಅಂತ ಹೆಸರು ಇಟ್ಟಿದ್ದೀರಾ. ಓಕೆ, ನೀವೇನಾದರೂ ಮಾಡ್ತೀರಾ ಸ್ಟಂಟ್ ಅಥವಾ ಏನು ಮಾಡ್ತೀರಾ? ಏನು ಹಾಬೀಸ್ ನಿಮ್ಮದು? ಡ್ರಾ ಮಾಡ್ತೀರಾ? ಓಕೆ ಫೈನ್. ಸೊ ಇದ್ದದನ್ನು ಹಾಗೆ ಬಿಡಿಸ್ತೀರಾ? ಹಾಂ, ಓಕೆ. ಏನು ಸ್ವಲ್ಪ ಉಂಟು? ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಈಗ ನಾನು ಹೀಗೆ ನಿಂತ್ರೆ ಈಗ ಬಿಡಿಸ್ಬೋದಲ್ವಾ? ಓಕೆ, ಬಿಡಿಸ್ತೀರಾ? ಅಷ್ಟು ಹೋಗ್ಲಿಲ್ಲ. ಹೌದು, ಅಷ್ಟು ಹೋಗ್ಲಿಲ್ವಾ? ಎನಿವೆ, ಗುಡ್ ಟ್ಯಾಲೆಂಟ್. ಟ್ರೈನ್ ಮಾಡ್ತಾ ಇರಿ, ಟ್ರೈನ್ ತಗೊಳ್ತಾ ಇರಿ. ಎನಿವೆ, ಆಡ್ಲಿಕ್ಕೆ ರೆಡಿ ಅಲ್ವಾ? ಸೊ ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟೆಡ್ ಇಲ್ಲಿದ್ದಾರೆ, ಸ್ಟಂಟ್ ಮಾಡ್ತಾರೆ, ಡ್ರಾ ಮಾಡ್ತಾರೆ, ಇನ್ನೇನು ಸಿಕ್ಕಾಪಟ್ಟೆ ಆಡ್ತಾರೆ. ನೋಡುವ. ಓಕೆ, ಸೊ ನೆಕ್ಸ್ಟ್ ನಮ್ಮ ಗೇಮ್ ಏನಂತ ನೋಡ್ಕೊಂಡು ಬರೋಣ. ಎಸ್, ಸೊ ನೆಕ್ಸ್ಟ್ ಗೇಮ್ ಆಡಲಿಕ್ಕೆ ಈ ಸೈಡಲ್ಲಿ 2 ಗರ್ಲ್ಸ್ ಮತ್ತು 2 ಬಾಯ್ಸ್ ರೆಡಿ ಆಗಿದ್ದಾರೆ. ಸೊ ಗೇಮ್ ಏನಪ್ಪ ಅಂತ ಕೇಳಿದರೆ, ಇಲ್ಲಿ ನಿಮಗೆ ಟೀ ಕಪ್ಸ್ ಕಾಣ್ತಾ ಇದೆ. ಸೊ ಈ ಪೇಪರ್ ಕಪ್ಸನ್ನು ನೀವು ಪಿರಮಿಡ್ ಕಟ್ಟಲಿಕ್ಕೆ ಇರೋದು, ಬಟ್ ಕೈ ಯೂಸ್ ಮಾಡಿಕೊಂಡಲ್ಲ. ನಿಮ್ಗೆ ಒಂದೊಂದು ಆಲ್ರೆಡಿ ಬೆಲೂನ್ಸನ್ನು ನಾವು ಕೊಟ್ಟಿದ್ದೇವೆ. ಸೊ ಬೆಲೂನ್ಸನ್ನು ಬ್ಲೋ ಮಾಡಿ ಆ ಬೆಲೂನ್ಸ್ ಮುಖಾಂತರ 5 4 3 2 1 ಬೇಸಲ್ಲಿ ಪಿರಮಿಡ್ ಕಟ್ಟಬೇಕು. ಸೊ ಇನ್ ಕೇಸ್ ಮಿಡಲಲ್ಲಿ ಪಿರಮಿಡ್ ಬಿದ್ದರೆ ಯು ಹ್ಯಾವ್ ಟು ಫ್ರಮ್ ದಿ
ಬಿಗಿನಿಂಗ್ ಸ್ಟಾರ್ಟಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಕರೆಕ್ಟಾಗಿ ಏಕಾಗ್ರತೆ ಇಟ್ಟು ಕಾನ್ಸಂಟ್ರೇಟ್ ಇಟ್ಟು ಬಿಲ್ಡ್ ಮಾಡಿ, ಆಗ ಚೆನ್ನಾಗಾಗುತ್ತೆ. ಸೊ ಗೇಮ್ ಅರ್ಥ ಆಯ್ತಲ್ವಾ? ಟೈಮ್ ಲಿಮಿಟ್ ಇದೆ. ಸೊ ಯಾರು ಫಸ್ಟ್ ಆಡ್ತೀರಾ? ಆಗ ಬಾಯ್ಸ್ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಗರ್ಲ್ಸ್ ಸೈಡಿಂದ ಮಾಡುವ. ಯಾರು ಫಸ್ಟ್? ಹಾಂ, ಈಗ ಜಗಳ ಮಾಡ್ತಾರೆ ಅವರು. ಏನು, ಯಾರು ಫಸ್ಟ್ ಆಡ್ತೀರಾ? ಸೊ 9th ಫಸ್ಟ್ ಆಡ್ತೀರಲ್ವಾ? ಓಕೆ ಫೈನ್. ಸೊ ಎಲ್ಲರೂ ಸಪೋರ್ಟ್ ಕೊಡಬೇಕು ಗರ್ಲ್ಸಿಗೆ. ಗೇಮ್ ಅರ್ಥ ಆಯ್ತಲ್ವಾ? ಓಕೆ ಫೈನ್. ಸೊ ಹಿಯರ್ ವಿ ಗೋ. ಯೋರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಕಮ್ ಆನ್, ಫಾಸ್ಟರ್. Yes, very good. Come on, faster. ಜೋರಾಗಿ ಸಪೋರ್ಟ್ ಕೊಡಿ. ನಿಮ್ಮ ಕೂದಲನ್ನು ಹಿಂದೆ ಮಾಡ್ಕೊಳ್ಳಿ, ಆಗ ನಿಮ್ಗೆ ಎಲ್ಲಾದ್ರೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಕೂದಲು ಅಥವಾ ಶಾಲ್ ಎಲ್ಲ. ಸೊ ಬೇಸ್ ಕರೆಕ್ಟ್ ಇದ್ರೆ ಅದರ ಬಿಲ್ಡ್ ಮಾಡುವಂಥದ್ದು ಕೂಡ ಸರಿ ಇರುತ್ತೆ. ಸೊ ಅದು ಪಿರಮಿಡ್ ಥರ ಬರಬೇಕು. ಪಿರಮಿಡ್ ಥರ ಟ್ರೈ ಮಾಡಿ. ಆಗುತ್ತೆ. ಟ್ರೈ ಮಾಡಿ. ಬೇಸ್ ಇಡ್ತಾ ಬನ್ನಿ, ಆಗುತ್ತೆ. ನಿಮ್ಮ ಜಡೆ ಸ್ವಲ್ಪ ಹಿಂದೆ ಮಾಡ್ಕೊಳ್ಳಿ, ಆಗುತ್ತೆ. ವೆರಿ ಗುಡ್. ಕಮ್ ಆನ್. ಎಸ್, ವೆರಿ ಗುಡ್. ಬರುತ್ತೆ. Yes, come on, faster. Yes, last 10, 9, 8, 7, 6, 5, 4, 3, 2, 1 ಸ್ಟಾಪ್. ಏನು ಗೊತ್ತಾ, ನಿಮ್ಗೆ ಸ್ವಲ್ಪ ಜಡೆ ಉಪದ್ರ ಮಾಡ್ತಾ ಅಂತಲ್ವಾ? ಸೊ ಏನು ಬೈತೀರಾ? ಜಡೆ ಇಟ್ಕೊಂಡು ಒಂದು ಬೈದು ಬಿಡಿ ಜಡೆಗೆ ಒಂದು. ಸೊ ನಂಗೆಲ್ಲ ಉಪದ್ರ ಮಾಡಿದ್ದಾರೆ. ಬಟ್ ಎನಿವೇ ಸ್ವಲ್ಪ ಪ್ಲಾನ್ ಕರೆಕ್ಟ್ ಇದ್ರೆ ಆಗ್ತಿತ್ತು. ಚೆನ್ನಾಗಿ ಆಡಿದ್ರೆ ಜೋರಾದ ಕ್ಲಾಪ್ಸ್ ಕೊಡಿ ಅವರಿಗೊಂದು. ಎಸ್, ನೆಕ್ಸ್ಟ್ ಇಲ್ಲಿ ಫಸ್ಟ್ ಯಾರು ಆಡ್ತೀರಾ? ಈ ಕಡೆ ತಿರುಗಿ. ಬನ್ನಿ. ನಮ್ಮ ಡ್ರಾಯಿಂಗ್ ಆರ್ಟಿಸ್ಟ್ ಆಡ್ತಾರೆ. ಡ್ರಾಯಿಂಗ್ ಮಾಡುವವರಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಇರುತ್ತೆ ಅಂತೆ. ಈಗಲೇ ಏನೋ ಪ್ಲ್ಯಾನ್ ಹಾಕ್ತಾ ಇದ್ದಾರೆ. ಸುಮ್ಮನೆ ಮಾತನಾಡೋದು ಬೇಡ, ಅವ್ರ ಹತ್ರ ಕಾನ್ಸಂಟ್ರೇಟ್ ತಪ್ಪಬಹುದು. ರೆಡಿ ಆಡಲಿಕ್ಕೆ? ರೆಡಿ. ಓಕೆ, ಎಸ್. ಸೊ ರೆಡಿ ಇದ್ದಾರೆ ಅವರು. ಏನು ಅನಿಸುತ್ತೆ ಈ ಗೇಮ್ ನೋಡುವಾಗ? ಕಷ್ಟ ಇದೆಯಾ, ಈಸಿ ಇದೆಯಾ? ಸ್ವಲ್ಪ ಕಷ್ಟ ಉಂಟು. ಆದರೆ ಈಸಿ ಹೇಗೆ ಮಾಡ್ತೀರಾ ಅದನ್ನು? ನೋಡುವ. ಓಕೆ, ಆಲ್ ದ ಬೆಸ್ಟ್. ಎಸ್, ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಕಮ್ ಆನ್, ಫಾಸ್ಟ್. ಬಾಯ್ಸ್ ಸಪೋರ್ಟ್ ಕೊಡಿ ಅವರಿಗೆ. ಎಸ್, ಮಾಡಿ. ಟ್ರೈ ಮಾಡಿ. ಕೈ ಯೂಸ್ ಮಾಡಬಾರ್ದು. ಊದಿ, ಬೆಲೂನ್ ಊದಿ. ವೆರಿ ಗುಡ್. ಅಲ್ಲಿ ತನಕ ಕೊಂಡೋಗಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಊದಿ ಎತ್ತಿ ಇಡಬೇಕು. ದೂಡಿಕೊಂಡೋಗ್ಲಿಕ್ಕಿಲ್ಲ. ಕಮಾನ್. ನೀವು ಕೊಂಡೋಗ್ತಾ ಇದ್ದಾರಾ? ಅದನ್ನು ಎತ್ತಿಕೊಂಡೋಗಿ ಅಲ್ಲಿಗೆ. ಕೊಂಡೋಗ್ಬೇಕು. 5, 4, 3, 2, 1 ಬೇಸಲ್ಲಿ ಆಗಬೇಕು. ಜೋರಾಗಿ ಮಾಡ್ತಾರೆ ಅವರು. ಸೊ 2 ಕಪ್ ಬಿದ್ದರೆ ಕಷ್ಟ ಆಗುತ್ತೆ. ಹಾಗೆ ಎತ್ತಿಕೊಂಡೋಗಿ. 2 ಕಪ್ಸ್ ಬಿದ್ದರೆ ಕಷ್ಟ ಆಗುತ್ತೆ. ಟ್ರೈ ಮಾಡಿ. ಆಗುತ್ತೆ. ಕಮ್ ಆನ್, ಫಾಸ್ಟ್. ಲಾಸ್ಟ್ 10, 9, 8, 7, 6, 5, 4, 3, 2, 1 ಸ್ಟಾಪ್. ಓಕೆ, ತುಂಬಾ ಈಚೆ ಬನ್ನಿ. ಇಲ್ಲಿ ಬನ್ನಿ. ಚೆನ್ನಾಗಿ ಆಡಿದ್ದೀರಾ, ಬಟ್ ಸ್ವಲ್ಪ ಗಡಿಬಿಡಿ ಮಾಡಿದ್ರಿ. ಎಲ್ಲ 2 ಕಪ್ ಅಟ್ಟಿ ಕಟ್ಕೊಂಡು ಬಂದ್ರಿ. ಬಟ್ ಎನಿವೆ ಚೆನ್ನಾಗಿ ಆಡಿದ್ರಿ. ಅವರಿಗೊಂದು ಜೋರಾದ ಕ್ಲಾಪ್ಸ್ ಕೊಡಿ. ಕಮಾನ್. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಸೈಡಿಂದ ಬನ್ನಿ. ಅಟ್ಲೀಸ್ಟ್ ಇನ್ನು 2 ಉಳಿದಿದ್ದಾರೆ. ಯಾರಾದರೂ ಪಿರಮಿಡ್ ಕಟ್ತಾರ ನೋಡುವ. ನಿಮಗೆ ಸ್ವಲ್ಪ ಈಗ ಅಂದಾಜು ಆಯ್ತಲ್ಲ ಯಾವ ರೀತಿ ಆಡಬೇಕಂತ. ಸೊ ಅದನ್ನು ದೂಡಿ ತರಬಾರ್ದು, ಇದನ್ನು ಬೆಲೂನಿಂದ ಎತ್ತಿ ಹಿಡ್ದೇ ಇಲ್ಲೇ ತರಬೇಕು. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ. ಎಸ್. ಸೊ ಕಷ್ಟ ಇದೆಯಾ, ಈಸಿ ಇದೆಯಾ ಈ ಗೇಮ್? ಸ್ವಲ್ಪ ಕಷ್ಟ ಉಂಟಲ್ಲ. ಈ ನಮ್ಮ 10ನೇ ಓದುವುದಕ್ಕಿಂತ ಇದು ಸ್ವಲ್ಪ ಈಸಿ ಅಂತ ಕಾಣುತ್ತೆ ಅಲ್ವಾ?
ಹೌದಂತೆ, ಈ 10th ಓದೋದಕ್ಕಿಂತ ಇದು ಸ್ವಲ್ಪ ಈಸಿ ಅಂತ ಕಾಣುತ್ತೆ. ಬಟ್ ಎನಿವೆ ಅದು ಓದಿದ್ದು ನಮಗೆ ಯೂಸ್ ಬೀಳುತ್ತೆ. ಇಲ್ಲಿ ಆಡಿದ್ರೆ ಈಗ ಪ್ರೈಸ್ ಸಿಗುತ್ತೆ. ಸೊ ಪಿರಮಿಡ್ ಚೆನ್ನಾಗಿ ಆಡಿ, ಚೆನ್ನಾಗಿ ಅದನ್ನು ಇಡ್ತಾ ಹೋಗಿ. ಆಲ್ ದ ಬೆಸ್ಟ್. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಕಮ್ ಆನ್, ಜೋರಾದ ಕ್ಲಾಪ್ಸ್, ಜೋರಾಗಿ ಜೋರಾಗಿ, ಕಮ್ ಆನ್. ವೆರಿ ಗುಡ್, ವೆರಿ ಗುಡ್. ಇಡ್ತಾ ಇದ್ದಾರೆ ಅವರು. ಸೂಪರ್, ಸೂಪರ್. ವೆರಿ ನೈಸ್, ವೆರಿ ನೈಸ್. ಇಡ್ತಾ ಇದ್ದಾರೆ. ಜೋರಾದ ಕ್ಲಾಪ್ಸ್ ಕೊಡಿ ಅವರಿಗೆ. ಸೊ ನಿಮ್ಮ ಶಾಲ್ ಎಲ್ಲ ತಾಗದಾಗೆ ನೋಡ್ಕೊಳ್ಳಿ, ಕೈ ಎಲ್ಲ. ವೆರಿ ಗುಡ್. ಎಸ್ ಎಸ್. ಸೆಕೆಂಡ್ ಬೇಸ್ ರೆಡಿ ಆಯ್ತು. ಥರ್ಡ್ ಬೇಸ್ ಇಡ್ತಾ ಇದ್ದಾರೆ. ನೋಡ್ಕೊಳ್ಳಿ, ಕೈ ಎಲ್ಲ ತಾಗಿಸ್ಬೇಡಿ, ಕೈ ತಾಗಿಸ್ಬೇಡಿ. ಅಲ್ಲಿ ಶಾಲ್ ತಾಗುತ್ತೆ, ಬೀಳುತ್ತೆ. ಮೆಲ್ಲ ಮೆಲ್ಲ. ಎಸ್, ಕಮಾನ್ ಕಮಾನ್. ನೋಡ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ಬೇಕಾದರೆ ಈ ರೀತಿ ಹೋಗ್ಬೋದು, ಈ ರೀತಿ ಹೋಗ್ಬೋದು. ಸೊ ಈ ಕಡೆ ಹೋಗಿ ಇಡ್ಬೋದು ನಿಮಗೆ ಶಾಲ್ ತಾಗತ್ತಾದರೆ. ಎಸ್ ಎಸ್, ಸ್ವಲ್ಪ ಸರಿ ಮಾಡ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಎಸ್ ಎಸ್, ಈ ಕಡೆ ತಿರ್ಕೊಂಡು ಮಾಡ್ಬೋದು ನೀವು, ಆ ಕಡೆಯಿಂದ ಇಡ್ಬೋದು, ತೊಂದರೆ ಇಲ್ಲ. ಹೋಗಿ. ಟೈಮ್ ಓಡ್ತಾ ಇದೆ, ಫಾಸ್ಟ್. ಲಾಸ್ಟ್ ಲಾಸ್ಟ್ ಕಪ್ ಅದು. ಓ ಸೂಪರ್. ಏನ್ ನಗಪ್ಪ. ಹೇಗನಿಸ್ತು ಗೇಮ್? ಈಸಿ ಇತ್ತು. ಈಗ ಈಸಿ ಇತ್ತಂತೆ. ಓಕೆ, ಬಟ್ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀರಾ. ಅದ್ರ ಜೊತೆ ಒಂದು ಸೆಲ್ಫಿ ಬೇಡವಾ? ನೀವು ಬಿಲ್ಡ್ ಮಾಡಿದಲ್ವಾ ಪಿರಮಿಡ್, ಅದು ಸೆಲ್ಫಿ ಬೇಕಾ ಅದ್ರ ಜೊತೆ? ಬೇಡ. ಬೇಡವಾ? ಅಷ್ಟು ಪಾಪ, ಅಷ್ಟು ಅವರು 10th ಅಲ್ಲಿ ಅಂದರೆ ಅಷ್ಟು ಇನ್ವಾಲ್ವ್ ಆಗಿದ್ದೀರಾ. ಎನಿವೆ 10th ಯಾವ ರೀತಿ ಆಗ್ತಾ ಉಂಟು? ಬನ್ನಿ ಈ ಕಡೆ ಬನ್ನಿ. ಹೆದರಿಕೆ ಆಗ್ತಾ ಇದೆಯಾ ನಿಮಗೆ? ಓಕೆ, 10th ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಆಗ್ತಾ ಇದೆಯಾ? ಕಷ್ಟ ಆಗ್ತಿದೆ? ಏನಾಗ್ತಾ ಇದೆ? 10th ಯಾವ ರೀತಿ ಆಗ್ತಾ ಇದೆ? ಕಷ್ಟ ಆಗ್ತುಂಟು. ಓಕೆ, ಎನಿವೆ ನಿಮ್ಮ ಎಲ್ಲ ಎಕ್ಸಾಮಿಗೆ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಬಟ್ ನಿಮ್ಮ 10th ಆ ಸ್ಟಡಿ ಪ್ರೆಷರಿಂದ ಇದು ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಕೊಡ್ಲಿಲ್ವಾ ಕ್ಯಾಂಪಸ್ ಬಸ್? ಎಸ್. ಎಸ್. ಸೊ ಚೆನ್ನಾಗಿ ಆಡಿದ್ರ ಆ್ಯಂಡ್ ಆಲ್ ದ ಬೆಸ್ಟ್. ನೋಡುವ ನಿಮ್ಮ ಟೈಮ್ ಯಾವ ರೀತಿ. ಒಂದು ವೇಳೆ ನಮ್ಮ ಸ್ಟಂಟ್ ಮ್ಯಾನ್ ಬೇಗ ಇಟ್ಟರೆ ಅವರು ವಿನ್ ಆಗ್ತಾರೆ. ಓಕೆ, ಅವರು ಏನಾವಪ್ಪ ಗುರ್ರಾಯಿಸಿದ್ರಪ್ಪ, ಯಾವ ರೀತಿ ಒಮ್ಮೆ ಗುರ್ರಾಯಿಸಿ ನೋಡ. ಈಗ ಅವರು ನೆಕ್ಸ್ಟ್ ನಿಮ್ಮ ಕಾಂಪಿಟೇಟರ್ ಅಲ್ವಾ, ಒಮ್ಮೆ ಗುರ್ರಾಯಿಸಿ ಅವರನ್ನು. ನಾ ಮೈಕಲ್ಲಿ ಎಂಥದ್ದು ಬೇಡ. ಓಕೆ, ರೆಡಿ. ನೆಕ್ಸ್ಟ್ ನಿಮ್ಮ ಕಾಂಪಿಟೇಟರ್ ನಿಮ್ಮ ಮುಂದೆ ಇದ್ದಾರೆ. ಸ್ಮೈಲ್ ಕೊಟ್ರಪ್ಪ, ಒಂದು ಟ್ರೈಬಲ್ ಲುಕ್ ಬರಬೇಕು ಇನ್ನೊಮ್ಮೆ. ಓಕೆ, ರೆಡಿ. 3, ನಿಮ್ಮ ಕಾಂಪಿಟೇಟರ್ ಮುಂದೆ ಇದ್ದಾರೆ, ಒಂದು ಲುಕ್ ಕೊಡಿ. ಅವ್ರು ನಗ್ತಾನೆ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವರಿಗೂ ಜೋರಾದ ಕ್ಲಾಪ್ಸ್ ಕೊಡಿ. ಎಸ್, ಬನ್ನಿ ಈ ಕಡೆ ಬನ್ನಿ. ಈಗ ಹೇಳಿ, ನಿಮ್ಗೆ ಹೇಗೆ ಅನಿಸುತ್ತೆ ಇದು ನೋಡುವಾಗ? ಅವರು ಎಷ್ಟು ಬೇಗ ಇಟ್ಟಿದ್ದಾರೆ, ಅಥವಾ ಫಾಸ್ಟ್ ಮುಗಿಸಿದ್ರ, ಕಡಿಮೆ ಮುಗಿಸಿದ್ರ ಟೈಮಲ್ಲಿ? ಫಾಸ್ಟ್. ನೀವು ಅವರಿಗಿಂತ ಫಾಸ್ಟ್ ಇಟ್ಟಿರಲ್ಲ, ಸ್ಟಂಟ್ ಎಲ್ಲ ಮಾಡೋರಿಗಿಂತ ಲೆಕ್ಕ ಅದ. ಓಕೆ, ರೆಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ, ಬನ್ನಿ. ಆಲ್ ದ ಬೆಸ್ಟ್. ಆದಷ್ಟು ಬೇಗ ಇಡಿ, ಅವಸರ ಮಾಡಬೇಡಿ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಕಮ್ ಆನ್ ಬಾಯ್ಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಜೋರಾಗಿ ಜೋರಾಗಿ, ಭಾರಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಅವಸರ ಮಾಡಬೇಡಿ, ಆರಾಮ್ಸೆ ಇಡಿ, ಆರಾಮ್ಸೆ ಇಡಿ. ಟೈಮ್ ಇದೆ, ಟೈಮ್ ಇದೆ. ಆರಾಮದಲ್ಲಿ ಆಡಿ. ಕಮಾನ್, ಜೋರಾದ ಕ್ಲಾಪ್ಸ್. ಸೊ ಕಪ್ಸ್ ಬಿದ್ದರೆ ನಿಮಗೆ ಕಷ್ಟ ಆಗುತ್ತೆ. ಆರಾಮ್ಸೆ ಇಡಿ, ಆರಾಮ್ಸೆ ಇಡಿ. ಕೈ ಯೂಸ್ ಮಾಡಲಿಕ್ಕಿಲ್ಲ. ಓಕೆ ಓಕೆ ಓಕೆ. ಬೇಕಾದ್ರೆ ಅದನ್ನು ಸರಿ ಮಾಡ್ಕೊಳ್ಬೋದು ನೀವು, ಕೈಯಲ್ಲೆಲ್ಲ ಸರಿ ಮಾಡ್ಕೊಳ್ಬೋದು. ಫಾಸ್ಟ್ ಫಾಸ್ಟ್. ಕಮಾನ್, ಜೋರಾದ ಕ್ಲಾಪ್ಸ್ ಕೊಡಿ. ಎಸ್, ಇಡಿ ಇಡಿ, ಆಗತ್ತೆ ಆಗತ್ತೆ. ಕಮಾನ್ ಕಮಾನ್, ಫಾಸ್ಟ್ ಫಾಸ್ಟ್ ಆಗಿ ಟ್ರೈ ಮಾಡಿ, ಆಗತ್ತೆ. ಲಾಸ್ಟ್ 10, 9, 8, 7, 6, 5, 4, 3, 2, 1 ಸ್ಟಾಪ್. ಓಕೆ, ಸೊ ಫಸ್ಟ್ ನೀವು ಆಡುವಾಗ ತುಂಬ ಕಾಂಪಿಟೇಷನಲ್ಲಿ ಹೋಗ್ತಾ ಇತ್ತು, ಸ್ವಲ್ಪ ಗಡಿಬಿಡಿ ಆಯ್ತಲ್ವಾ? ಬಟ್ ಎನಿವೆ ಚೆನ್ನಾಗಿ ಆಡಿದ್ದಾರೆ, ಅವರಿಗೊಂದು ಜೋರಾದ ಕ್ಲಾಪ್ಸ್ ಕೊಡಿ. ಎಸ್.
ಸೊ 4 ಜನ ಕೂಡ ಆಡಿ ಆಯಿತು. ಸೊ ಬಾಯ್ಸ್ ಕೂಡ ಆಡಿ ಆಯಿತು, ಗರ್ಲ್ಸ್ ಕೂಡ ಆಡಿ ಆಯಿತು. ಸೊ ಆಬ್ವಿಯಸ್ಲಿ ರಿಸಲ್ಟ್ ಕ್ಲಿಯರ್ ಆಗಿದೆ. ಸೊ ನಮ್ಮ 10th ಸೆಟ್ ಅವರ ಹೆಸರು ಏನು ಹೇಳಿದ್ರಿ? ಋತಿಕಾ. ಓಕೆ, ಋತಿಕಾ ಅವರು ವಿನ್ ಆಗಿದ್ದಾರೆ. ಜೋರಾದ ಕ್ಲಾಪ್ಸ್ ಕೊಡಿ ಅವರಿಗೆ. ಎಸ್, ಋತಿಕಾ ಅವರೊಂದು ಹೀಗೆ ಮಾಡಿ, ಅಲ್ಲಿ ದೂರದಿಂದ ಹೀಗೆ ಮಾಡಿ. ಸೊ ವಿನ್ ಆದ ನಂತರ ಹೇಗೆ ವಿಕ್ಟ್ರಿ ಅಲ್ವಾ, ಹೀಗೆ ಅಲ್ವಾ? ಓಕೆ, ಋತಿಕಾ ಅವರು ವಿನ್ ಆಗಿದ್ದಾರೆ. ಸೊ ಅವರು ಖುಷಿಯಲ್ಲಿ ಕೂಡ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಇನ್ನೊಮ್ಮೆ ಜೋರಾದ ಕ್ಲಾಪ್ಸ್ ಅವರಿಗೆ. ಎಸ್, ಫೈನ್. ಸೊ 2 ಗೇಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದೀರಾ. ಈಗ ನೆಕ್ಸ್ಟ್ ಗೇಮ್ ಅಂತ ಹೇಳಿದ್ರೆ ಯಾರು ಸ್ಟ್ರಾಂಗ್ ಅಂತ ಗೊತ್ತಾಗಬೇಕು. ಓಕೆ, ಸೊ ಜಸ್ಟ್ ನಿಮಗೆ ಹೇಳಲಿಕ್ಕಿರೋದು ಬ್ರೇಕ್ ಅಂತ ಹೇಳಿ. ಯಾರು ಜೋರಾಗಿ ಹೇಳ್ತಾರೆ ಅವರು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳಿ. ಓಕೆ, ಸೊ ಕ್ಯಾಂಪಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅರ್ಪಿಸುವಂತಹ ಕ್ಯಾಂಪಸ್ ಬಸ್ ಪವರ್ಡ್ ಬೈ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ಪರಶಿನ ಕಡವು, ಕಣ್ಣೂರು. ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್, ಲಾಟ್ಸ್ ಆಫ್ ಫನ್, ಹಾಗೆಯೇ ಬೇಕ್ ಸ್ಟುಡಿಯೋ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಲ್ಲವೂ ಮನೋರಂಜನೆಗೋಸ್ಕರ ಲಾಟ್ಸ್ ಆಫ್ ಫನ್ ಅಂತ ಡೈರಿ ಡೇ ಐಸ್ ಕ್ರೀಮ್ ಅಲ್ಲಿ ಇಟ್ಟಿರುತ್ತೆ. ಯಾಕಂತ ಹೇಳಿದ್ರೆ ಡೆಲಿಷಿಯಸ್ ಆದಂಥ ಐಸ್ ಕ್ರೀಮ್ಗಳು ಈಗ ರೀಸೆಂಟ್ ಆಗಿ ಗುಲಾಬ್ ಜಾಮೂನ್ ಫ್ಲೇವರ್ ಅಲ್ಲಿ, ಹಲ್ವಾ ಫ್ಲೇವರ್ ಅಲ್ಲಿ, ಇನ್ನು ಕೆಲವೆಲ್ಲ ಬೇರೆ ಬೇರೆ ಫ್ಲೇವರ್ಸ್ ಅಲ್ಲೆಲ್ಲ ಬರ್ತಾ ಇದೆ. ತಿಂದು ನೋಡಿದ್ದೀರಾ ಒಮ್ಮೆ ಆದ್ರೂ ಡೈರಿ ಡೇ ಐಸ್ ಕ್ರೀಮ್? ಆಬ್ವಿಯಸ್ಲಿ ಎಲ್ಲರೂ ತಿಂದು ನೋಡ್ತಾರೆ. ಹೇಗಿದೆ? ಸೂಪರ್ ಇಲ್ವಾ? ಚೆನ್ನಾಗಿರುತ್ತೆ. ಸೊ ನಮ್ಮ ಪ್ರೋಗ್ರಾಮಲ್ಲಿ ವಿನ್ ಆದ್ರಂತೂ ಸಿಕ್ಕಾಪಟ್ಟೆ ನಿಮ್ಗೆ ಡೈರಿ ಡೇ ಅವರು ಪ್ರೈಸ್ ಕೊಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಆಡಬೇಕಾದ್ರೆ ನಮ್ಮ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಗೇಮ್ ಯಾವುದಂತ ನೀವು ಕಾಯ್ತಾ ಇರ್ಬೋದು. ಸೊ ನಮ್ಮ ನೆಕ್ಸ್ಟ್ ಗೇಮ್ ಆಡಬೇಕಾದ್ರೆ ಒಂದಲ್ಲ ಎರಡಲ್ಲ 6 ಜನ ಬೇಕು. ಸೊ 3 ಗರ್ಲ್ಸ್ 3 ಬಾಯ್ಸ್. ಕಮಾನ್ ಬನ್ನಿ ಫಾಸ್ಟ್. ಸೊ ನೆಕ್ಸ್ಟ್ ಒಂದು ಗೇಮ್ ಆಡಬೇಕಾದ್ರೆ ಕಮಾನ್ 6 ಮೆಂಬರ್ಸ್ ಬೇಕು. 3 ಜನ ಬಾಯ್ಸ್ ಬಂದರು, 3 ಜನ ಗರ್ಲ್ಸ್. ಬನ್ನಿ. ಎಸ್, ವೆರಿ ನೈಸ್. ಈ ಕಡೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಹಾಂ ಬನ್ನಿ ಬನ್ನಿ. ಎಸ್, ವೆರಿ ಗುಡ್. ಬನ್ನಿ ಗರ್ಲ್ಸ್ ಈ ಕಡೆ ಬನ್ನಿ. ಎಸ್, ಈ ಕಡೆ. ನಿಮ್ಮ ಹೆಸರು? ಯತೀಶ್. ಯತೀಶ್. ಯಾವ ಕ್ಲಾಸಲ್ಲಿ? 10th ಅಲ್ಲ? ಓಕೆ. ಎಸ್, ನಿಮ್ಮ ಹೆಸರು? ಉದಿತ್. ಉದಿತ್. ಓಕೆ, ಉದಿತ್ ಅವರೇ, ನಿಮ್ಮ ಹಾಬಿ ಏನು? ಫ್ಯೂಚರ್ ಡೇಸಲ್ಲಿ ನಿಮ್ಮೊಂದು ಏಮ್ ಅಂತ ಇರುತ್ತೆ, ಏನದು? ಆರ್ಮಿ. ಆರ್ಮಿಗೆ ಸೇರ್ತೀರಾ? ವಾವ್, ಸೂಪರ್. ಸೊ ಎಲ್ಲ ಯೂತ್ಗಳಲ್ಲಿ ಒಂದು ಆಂಬಿಷನ್ ಇಂಥದ್ದಿರಬೇಕು. ಯಾಕಂದರೆ ಗಡಿ ಕಾಯಲಿಕ್ಕೆ ಸೈನಿಕರು ಕೂಡ ಬೇಕಾಗುತ್ತೆ ಅಲ್ವಾ? ಗುಡ್ ಒಪಿನಿಯನ್. ಎಸ್, ನಿಮ್ಮ ಹೆಸರು? ಶ್ರೇಯಸ್. ಶ್ರೇಯಸ್. ನಿಮ್ಮ ಯಾವ ಕ್ಲಾಸಲ್ಲಿ? 9th. ಓಕೆ. ಸೊ ಯಾವ ಪ್ಲೇಯರ್ ಅಂದರೆ ನಿಮಗೆ ತುಂಬ ಫೇವ್ರೆಟ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಓಕೆ, ಸೂಪರ್. ಓಕೆ, ನಿಮ್ಮ ಹೆಸರು? ಸಹನಾ. ಸಹನಾ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ? ಕನ್ನಡ. ಕನ್ನಡ. ಸೊ ಇಲ್ಲಿ ಕನ್ನಡದ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಓಕೆ, ನಿಮ್ಮ ಹೆಸರು? ಆರ್ಯ. ಆರ್ಯ. ಓಕೆ, ನಿಮ್ಮ ಯಾವ ಒಂದು ಫಿಲ್ಮ್ ಹೀರೋ ಅಂದರೆ ಇಷ್ಟ? ವಿಜಯ್. ವಿಜಯ್. ಓಕೆ, ಫೈನ್, ಸೂಪರ್. ನಿಮ್ಮ ಹೆಸರು? ಸಾಯಿಶ್ರೀ. ಸಾಹಿಶ್ರೀ. ನೀವು ಎಲ್ಲಿಂದ? ಮಂಗಳೂರಾ ಅಥವಾ ಬೇರೆ ಪ್ಲೇಸಾ? ಹೈದರಾಬಾದ್. ಹೈದರಾಬಾದಿಂದಲ್ಲ? ನಾನಂತೂ ಕರೆಕ್ಟ್ ಪ್ಲೇಸ್ ಕೇಳುವಾಗಂತೂ ಯುನೀಕ್ ಪ್ಲೇಸ್ ಸಿಗುತ್ತೆ. ಹೈದರಾಬಾದಲ್ಲಿ ಜಾಸ್ತಿಯಾಗಿ ಈ ಫಿಲ್ಮ್ ಸಿಟಿ ಆಗಿರಲಿ, ಬೇರೆ ಬೇರೆ ಪ್ಲೇಸಸ್ಗಳು ಜಾಸ್ತಿಯಾಗಿ ಹೈದರಾಬಾದಲ್ಲಿ ಇರುತ್ತೆ. ಹೋಗಿದ್ದೀರಾ ಫಿಲ್ಮ್ ಸಿಟಿಗೆ? ನಾನು ಯೋಚಿಸಿದೆ. ಹಾಗಾದರೆ ನೀವು ಹೋಗಿದ್ರೆ ನೀವು ಕರ್ಕೊಂಡು ಹೋಗುವವರೇನ? ನಾವು ಯೋಚಿಸಿದ್ವಿ. ಹೈದರಾಬಾದಲ್ಲಿ ಏನು ಸ್ಪೆಷಲ್? ಹೈದರಾಬಾದ್ ಬಿರಿಯಾನಿ ನೀವು ಮಾಡ್ತೀರಾ ಮನೆಯಲ್ಲಿ? ಇಲ್ವಾ? ಯಾವ ರೀತಿ ಬಿರಿಯಾನಿ ಮಾಡೋದು? ಯಾರಿಗೆ ಗೊತ್ತಿದೆ ಬಿರಿಯಾನಿ ಮಾಡೋ ರೆಸಿಪಿ? ಯಾರಿಗೆ ಗೊತ್ತಿದೆ ಬಿರಿಯಾನಿ ಮಾಡುವಂಥದ್ದು ರೆಸಿಪಿ? ಯಾರಿಗಾದ್ರೂ ಗೊತ್ತಿದೆಯಾ? ಹಾಂ, ಫಸ್ಟ್ ಏನು ರೆಡಿ ಮಾಡಬೇಕು ನಾವು? ಹಾಂ, ಫಸ್ಟ್ ರೈಸ್. ಅದಾದ ನಂತರ ರೈಸ್ ಹಾಕ್ದಪ್ಪ. ನೆಕ್ಸ್ಟ್ ಹಾಂ, ಏನು ನೆಕ್ಸ್ಟ್? ಹಾಂ, ರೈಸ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕಲ್ಲರ್ ಹಾಕಬೇಕು. ಓಕೆ, ರೈಸ್ ಹಾಕಿದೆ, ಕಲ್ಲರ್ ಹಾಕಿದೆ. ಓಕೆ, ನೆಕ್ಸ್ಟ್ ಪೈನಾಪಲ್ ಹಾಕಬೇಕು. ಓಕೆ, ರೈಸ್ ಹಾಕಿದೆ, ಕಲ್ಲರ್ ಹಾಕಿದೆ, ಈಗ ಪೈನಾಪಲ್ ಹಾಕಾಯ್ತು. ನೆಕ್ಸ್ಟ್ ಫ್ಲೇವರ್. ಓಕೆ, ನೆಕ್ಸ್ಟ್ ಇನ್ನು ಏನು ಮಾಡಬೇಕು? ಆನಿಯನ್ ಫ್ರೈ ಮಾಡಬೇಕು. ಈಗ ನಾನು ರೈಸ್ ಹಾಕಿ ಆಯಿತು, ಕಲ್ಲರ್ ಹಾಕಿತ್ತು, ಇನ್ನೇನು ಪೈನಾಪಲ್ ಹಾಕಿ ಆನಿಯನ್ ಈಗ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಗರ್ಲ್ಸ್ ಗ್ಯಾಸ್. ಓ, ತಲೆಗೆ ಓಡಲಿಲ್ಲ ಅಲ್ವಾ? ಗ್ಯಾಸ್ ಆನ್ ಮಾಡಲಿಲ್ಲ ನಾವು. ಓಕೆ, ಫ್ರೈ ಮಾಡ್ಲಿಕ್ಕೆ ಗ್ಯಾಸ್ ಆನ್ ಆಗಬೇಕಲ್ವಾ? ಓಕೆ, ಗ್ಯಾಸ್ ಆನ್ ಆಯಿತು. ನೆಕ್ಸ್ಟ್
ಇನ್ನು ಹಾ ನೋಡಿ ಹುಡುಗರು ಹೇಳ್ತಾ ಇದ್ದಾರೆ, ಹೇಳಿ ಏನು ಗೀ ತುಪ್ಪ ಹಾಕಬೇಕು, ಅದೊಂದು 3ನೇ ವೆಸ್ಸಲಲ್ಲಿ ಅಥವಾ ಈಗ ನಾನು ಎಲ್ಲ ಅಂತ ಹಾಕ್ಲಿ, ಈರುಳ್ಳಿ ಇದೆ ಅದೆಲ್ಲ ಇದೆ, ಎಲ್ಲ ಅಂತ ಹಾಕೋದು ಏನು ಈರುಳ್ಳಿಯಲ್ಲಿ ಹಾ ನೀರುಳ್ಳಿಯಲ್ಲೇ ಸ್ವಲ್ಪ ಗೀ ಹಾಕ್ಬೇಕು. ಈಗ ಫಾಸ್ಟ್ ಹೇಳಿ ನಿನ್ನು. ಕ್ಯಾಶ್ಯೂ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್. ಇದು ಬಿರಿಯಾನಿ ಪಾಯಸನಾ? ಫ್ರೂಟ್ಸ್ ಅಂದರೆ ಗ್ರೇಪ್ಸ್ ಹಾ ಗ್ರೇಪ್ಸ್, ಅದಾದ ನಂತರ ಮತ್ತು ಚಿಕನ್. ಓಕೆ, ಬಿರಿಯಾನಿ ಈಗ ಬೇಯ್ತಾ ಇದೆ, ಬಿರಿಯಾನಿ ರೆಡಿ ಆಯಿತು. ಸೊ ಇದಕ್ಕೆಲ್ಲ ಕಂಪ್ಲೀಟ್ ಆದಂತಹ ನಿಮಗೆ ರೆಸಿಪಿಗಳು ನಮ್ಮ ರುಚಿ ಪ್ರೋಗ್ರಾಮ್ ನೋಡಿದ್ದೀರಾ? ನಮ್ಮ ರುಚಿ ನೋಡಿ ಒಳ್ಳೊಳ್ಳೆ ರೆಸಿಪೀಸ್ ಇರುತ್ತೆ. ಬಟ್ ಈಗ ನಮ್ಮದು ಬಿರಿಯಾನಿ ಬೇಯ್ತಾ ಇದೆ, ಈಗ ಓಪನ್ ಮಾಡಿದೆ, ಒಳ್ಳೆ ಗಮ್ ಸ್ಮೆಲ್ ಬಂತು. ನೋಡ ಸ್ಮೆಲ್ ತಗೊಳ್ಳಿ ಎಲ್ಲ ಬಿಡಿ. ಓಕೆ, ಎಸ್, ಸಖತ್ತಾದಂಥ ಬಿರಿಯಾನಿ ರೆಡಿ ಆಗಿದೆ. ಆಡ್ಲಿಕ್ಕೆ ರೆಡಿ ಅಲ್ವಾ? ಬಿರಿಯಾನಿ ಬಿಟ್ಟಾಕಿ ಈಗ ಚೆನ್ನಾಗಿ ಆಡುವ. ಎಸ್, ನಮ್ಮ ನೆಕ್ಸ್ಟ್ ಗೇಮ್ ಏನಂತ ಹೇಳಿದ್ರೆ, ಎಸ್, ಸೊ ಆಡ್ಲಿಕ್ಕೆ ರೆಡಿ ಇದ್ದಾರೆ. ಅವರ ಕೈಯಲ್ಲಿ ಆಲ್ರೆಡಿ ಮೆಟೀರಿಯಲ್ಸ್ ಕೂಡ ಕೊಟ್ಟಿದ್ದೇವೆ, ಒಂದು ದಾರ, ಆ ದಾರದ ಎಂಡಲ್ಲಿ ಚಕ್ಕುಲಿ ಕೂಡ ಇದೆ. ಗೇಮ್ ಏನಂತ ಹೇಳಿದ್ರೆ, ಆ ದಾರದ ಲಾಸ್ಟ್ ಟಿಪ್ ಪಾಯಿಂಟ್ ಇದೆ ಅಲ್ವಾ, ಅದನ್ನು ಬಾಯಲ್ಲಿ ಇಟ್ಕೊಂಡಿರಬೇಕು, ಕೈ ಯೂಸ್ ಮಾಡಲಿಕ್ಕಿಲ್ಲ. ಎರಡು ಕೈಗಳನ್ನು ಹಿಂದೆ ಕಟ್ಟಬೇಕು, ಆ ದಾರವನ್ನು ಎಳೆತಾ ಚಕ್ಕುಲಿಯನ್ನು ಬಾಯಿ ತನಕ ತರಬೇಕು. ತುಂಬಾನೇ ಸಿಂಪಲ್. ಓಕೆ, ಬಟ್ ಯಾರು ಫಸ್ಟ್ ರೀಚ್ ಮಾಡ್ತೀರಾ ಅವರು ವಿನ್ ಆಗ್ತಾರೆ. ರೆಡಿ? ಎಸ್, ಪೊಸಿಷನ್ಸ್ ಇಟ್ಕೊಳ್ಳಿ, ಬಾಯಲ್ಲಿ ಕೈ ಹಿಂದೆ. ಓಕೆ, ಎಲ್ಲರದು ಈಕ್ವಲ್ ಲೆವೆಲಲ್ಲಿ ಇಟ್ಕೊಂಡಿರಬೇಕು, ಯಾರು ಜಾಸ್ತಿ ದಾರ ಒಳಗಡೆ ಇಟ್ಕೊಳ್ಬೇಡಿ. ರೆಡಿ ಅಲ್ವಾ? ಕೈ ಹಿಂದೆ ಕಟ್ಟಿ. ಎಸ್, ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿ? ಸಪೋರ್ಟ್ ಮಾಡ್ಲಿಕ್ಕೂ ರೆಡಿ? ಎಸ್, ಹಿಯರ್ ವಿ ಗೋ. 3, 2, 1 ಗೋ. ಕಮ್ ಆನ್, ಫಾಸ್ಟರ್. ಕೆಳಗಡೆ ಬೀಳ್ಬಾರ್ದು, ತಗೊಳ್ಳಿ. ಓಕೆ, come on, faster. ಜೋರಾದ ಕ್ಲಾಪ್ಸ್. ಟ್ರೈ ಮಾಡಿ, ಆಗುತ್ತೆ. ಕೈ ಯೂಸ್ ಆಗ್ಲಿಕ್ಕಿಲ್ಲ, ಕೈ ಹಿಂದೆ. ಎಸ್, ಕಮ್ ಆನ್, ಫಾಸ್ಟರ್. ಓ, ಅಲ್ಲಿ ಒಬ್ರು ಫಿನಿಶ್ ಮಾಡಿದ್ದಾರೆ ಆಲ್ರೆಡಿ. ಉಳಿದವ್ರು ಮಾಡಿ. ನೀವು ಡಾನ್ಸ್ ಮಾಡಿ, ಆಯ್ತಲ್ಲ, ಫಿನಿಶ್ ಆಯ್ತಲ್ಲ, ಕುಣಿರಿ. Come on, faster. ಫಿನಿಶ್ ಮಾಡಿ. ಎಸ್, ಡಾನ್ಸ್ ಮಾಡಿ, ಬಾಯಲ್ಲೇ ಇಟ್ಕೊಂಡೊಂದು. ಕೊಂಡೋಗಿ. ಈಗ ಥರ್ಡ್ ಇವರೇ ಮಾಡ್ತಾರಾ ಅಂತ. ಗರ್ಲ್ಸ್, ಕಮ್ ಆನ್, ಫಾಸ್ಟರ್. ಡಾನ್ಸ್ ಮಾಡಿ. ಓಕೆ, ಎಸ್. ಓಕೆ, ಎಸ್, ಚೆನ್ನಾಗಿ ಆಡಿದ್ರಿ. ಸೊ ಫಸ್ಟ್ ನೀವು ಬನ್ನಿ, ಇಲ್ಲಿ ಬನ್ನಿ. ಇವರು ಫಸ್ಟ್ ಫಿನಿಶ್ ಮಾಡಿ. ಏನು ಅದು ನಿಮ್ಮ ಸ್ವಲ್ಪ ಹೈಟ್ ಸಣ್ಣದಿದ್ದು ಬೇಗ ಆಗುತ್ತಾ? ಹೇಗೆ ಆಡಿದ್ರಿ? ಅಷ್ಟು ಸ್ಪೀಡ್ ಹೇಗೆ ಮಾಡಿದ್ರಿ? ಒಳ್ಳೆಯಿತ್ತು. ಎಂತ ಏನು ಒಳ್ಳೆಯಿತು? ಚಕ್ಕುಲಿಯ ದಾರವ ಅಥವಾ ಏನು ಗೇಮ್ ಒಳ್ಳೆಯಿತಾ? ಏನು ಒಳ್ಳೆಯಿತು? ಚಕ್ಕುಲಿ ಒಳ್ಳೆಯಿತು, ಅದಕ್ಕೋಸ್ಕರ ಫಾಸ್ಟ್ ತೆಗೆದ್ರು ಅವರು. ಏನು ಹೇಳಿದ್ರಿ ನಿಮ್ಮ ಹೆಸರು? ಶ್ರೇಯಸ್. ಗರ್ಲ್ಸ್, ವೆಲ್ ಟ್ರೈ, ಚೆನ್ನಾಗಿ ಆಡಿದಿರಾ. ಆ್ಯಂಡ್ ಕ್ಲಿಯರ್ ಆಗಿ ಫಸ್ಟ್ ಇವರು ರೀಚ್ ಮಾಡಿದ್ದಾರೆ ಬಾಯಿ ತನಕ. ಕಂಗ್ರ್ಯಾಚುಲೇಷನ್ಸ್, ಶ್ರೇಯಸ್ ಅವರು ವಿನ್ ಆಗಿದ್ದಾರೆ. ಜೋರಾದ ಕ್ಲಾಪ್ಸ್ ಕೊಡಿ. ಎಸ್, ಚಕ್ಕುಲಿ ತಿನ್ನಿ, ಗಮ್ಮತ್ತು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸೊ ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ಸಿಕ್ಕಾಪಟ್ಟೆ ನಮ್ಮ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಿ ಟೋಟಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ನವರು ಚಿಂದಿ ಉಡಾಯಿಸಿ ಆಡಿದ್ದಾರೆ. ಸೊ ಹಾಗೆಯೇ ತುಂಬಾ ಟ್ಯಾಲೆಂಟ್ಗಳು ನಮ್ಮ ಈ ಸ್ಟೂಡೆಂಟ್ಸ್ನವ್ರ ಹತ್ರ. ಯಾರಾದರೂ ಸ್ಪೆಷಲ್ ಆಗಿರೋಂಥ ಒಂದು ಟ್ಯಾಲೆಂಟ್ ಇದೆಯಾ ಯಾರ ಹತ್ರ? ಅದು ಓಕೆ, ಏನು ಮಾಡ್ತೀರಾ? ಏನು ಸ್ಪೆಷಲ್ ಟ್ಯಾಲೆಂಟ್? ಮಿಮಿಕ್ರಿ. ಇದಂದರೆ ಖುಷಿಯಪ್ಪ. ಇಲ್ಲಿ ಬನ್ನಿ. ಓಕೆ, ಏನು ಮಿಮಿಕ್ರಿ ಮಾಡ್ತೀರಾ ನೀವು? ಅನಿಮಲ್ಸ್. ಇದು ಒನ್ ಡೇ ಫುಲ್ ಹೇಳ್ತೇನೆ. ಒನ್ ಡೇ ಫುಲ್ ಆನಿಮಲ್ಸಾ? ಒಂದು ಸ್ಟೋರಿ. ಒಂದು ದಿವಸದಲ್ಲಿ ಈ ಪ್ರಾಣಿಯ ಸ್ಟೋರಿ. ವಾವ್, ಸೂಪರ್ ಟ್ಯಾಲೆಂಟ್ ಅಪ್ಪ. ಜೋರಾದ ಕ್ಲಾಪ್ಸ್ ಕೊಡಿ ಅವರಿಗೊಂದು ಮೊದಲು. ಓಕೆ, ನಿಮ್ಮ ಹೆಸರು ಏನು ಹೇಳಿದ್ರಿ? ಮನೋಕ್ಷಿತ್ ಕಿಂಗ್ ಅಲ್ವಾ? ಓಕೆ, ರೆಡಿ? ಎಸ್, ಅವರ ಮಿಮಿಕ್ರಿ ಟ್ಯಾಲೆಂಟ್ ಅನ್ನು ನೋಡುವ. ಹಿಡ್ಕೊಳ್ಳಿ. ನಾನು ಬೆಳಿಗ್ಗೆ ಹೇಳುವಾಗ, ನಾನು ಡೋರ್ ತೆಗೆಯುವಾಗ ಅಲ್ಲಿದೆಲ್ಲ ಹಕ್ಕಿಗಳು ಮತ್ತು ನನ್ನ ಅಪ್ಪ ನನ್ನ ಗಾಡಿಯಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಒಂದು ದೊಡ್ಡ ಟ್ರಾಫಿಕ್ ಜಾಮ್ ಆಯಿತು. ಟ್ರಾಫಿಕ್ ಜಾಮಲ್ಲಿ ಎಲ್ಲ ಗಾಡಿ ಪೀ ಪೀ ಪೀ. ಮತ್ತು ಹಾಗೆ ನಾನು ಸ್ಕೂಲಿಗೆ ಹೋಗಿ ಬರುವಾಗ ನಡ್ಕೊಂಡು ಅಲ್ಲಿ 2 ನಾಯಿಗಳು ಜಗಳ ಮಾಡುತ್ತಿತ್ತು. ನನಗೆ ಸಿಟ್ಟು ಬಂದು ಕಲ್ಲಿನ ತೆಗೆದು ನಾಯಿಗೆ ಕೊಟ್ಟೆ. ಅದು ನಾಯಿ
ಮತ್ತೆ ನಾನು ಆಚೆ ಮುಂದೆ ಹೋಗುವಾಗ ಅಲ್ಲಿ ಕತ್ತೆ ಕಾಣಿತು. ಕತ್ತೆ ಹಾಗೆ ಹಾಗೆ ಹೋಗುವಾಗ ಅಲ್ಲಿ ಒಂದು ಬೆಕ್ಕು ಇತ್ತು. ಬೆಕ್ಕು ಮತ್ತೆ ರಾತ್ರಿ ನಾನು ಮಲಗುವಾಗ ಅಲ್ಲಿ ಒಂದು ಬಾಗಿಲು ತೆಗೆಯುವಾಗ ಅಲ್ಲಿ ಒಂದು ಗೂಬೆ ಇತ್ತು. ಅದು ಮತ್ತೆ ನಾನು ಮಲಗುವಾಗ ಅಲ್ಲಿ ಒಂದು ಭಯಂಕರ ಶಬ್ದ ಕೇಳಿತು. ಬಾಗಿಲು ತೆಗೆದು ಹೊರಗೆ ನೋಡುವಾಗ ಅಲ್ಲಿ ಒಂದು ತೋಳ. ಧನ್ಯವಾದ. ವಾವ್, ಸೊ ಸೂಪರ್. ಸೊ ಇವರು ನೀವು ಮನೆಯಿಂದ ಹೊರಡುವಾಗ ಹಾಗಾದ್ರೆ ನಿಮ್ಗೆ ಮಾತ್ರ ಈ ಎಲ್ಲ ಪ್ರಾಣಿಗಳು ಸಿಗುತ್ತಾ ಅಥವಾ ಎಲ್ರಿಗೂ ಸಿಗುತ್ತಾ? ಅದು ನಿಮ್ಗೆ ಮಾತ್ರ ಸಿಗುತ್ತಾ ಅಥವಾ ಎಲ್ರಿಗೂ ಸಿಗ್ತಾ ಇರುತ್ತಾ? ಸಿಗ್ತದೆ, ಎಲ್ರಿಗೂ ಸಿಗ್ತಾ ಇರುತ್ತೆ. ಮಲಗಿ ಪುನಃ ಬೆಳಿಗ್ಗೆ ಹೇಳುವಾಗ ಸೇಮ್ ಹಾಗೇನೆ ಪುನಃ ಹಕ್ಕಿ ಕೂಗ್ತಾ ಇರುತ್ತೆ, ಬೆಕ್ಕು ಸಿಗುತ್ತೆ, ನಾಯಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಎನಿವೆ, ಗುಡ್ ಟ್ಯಾಲೆಂಟ್. ಜೋರಾದ ಕ್ಲಾಪ್ಸ್ ಕೊಡಿ ಅವರಿಗೊಂದು. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಸೊ ಹಾಗೇನೆ ಚೆನ್ನಾಗಿ ಆಡಿದ್ದೀರಾ ಇವತ್ತು. ಹಾಗೇನೆ ಇವತ್ತಿನ ಒಂದು ಗೇಮ್ಸ್ ಅಂತೂ ಎಲ್ರಿಗೂ ಖುಷಿ ಆಯ್ತಾ? ಸಾಕಾಗಲ್ಲಪ್ಪ, ಖುಷಿ ಆದ್ರೆ ಸ್ವಲ್ಪ ಜೋಶಲ್ಲಿ ಇರಬೇಕು. ಖುಷಿ ಆಯ್ತಾ? ಎಸ್, ಸೊ ಖುಷಿ ಆಗಿರುತ್ತೆ. ಅದರ ಜೊತೆಗೆ ಖುಷಿಯಿಂದ ನಾವು ಇಟ್ಸ್ ಅ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೈಮ್. ಸೊ ಈ ಬಹುಮಾನಗಳನ್ನು ಕೊಡಲಿಕ್ಕೆ ಈ ಶಾಲೆಯ ಸ್ಥಾಪನಾ ಅಧ್ಯಕ್ಷರಾಗಿರುವಂತಹ ಶ್ರೀ ಮಿಸ್ಟರ್ ಶಂಭು ಇವರನ್ನು, ಹಾಗೆಯೇ ಈ ಶಾಲೆಯ ಮುಖ್ಯೋಪಾಧ್ಯಾಯನೇ ಆಗಿರುವಂತಹ ಶ್ರೀಮತಿ ದಿವ್ಯಲತಾ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಜೋರಾದಂತಹ ಒಂದು ಕ್ಲಾಪ್ ಕೊಟ್ಟು ಅವರನ್ನು ಇಲ್ಲಿಗೆ ವೆಲ್ಕಮ್ ಮಾಡುವ. ಕಮ್ ಆನ್. ಎಸ್ ಸರ್, ವೆಲ್ಕಮ್ ಟು ದ ಶೋ. ಎಸ್ ಮ್ಯಾಮ್, ವೆಲ್ಕಮ್. ಹಾಗೆಯೇ ಇವತ್ತಿನ ಆಟಗಳಲ್ಲಿ ಫಸ್ಟ್ ಆಟದಲ್ಲಿ ವಿನ್ ಆದವರು ಯಾರು? ಓಕೆ, ಭರತ್ ಅಲ್ವಾ? ಚಿರಾಗ್. ಸೊ ಚಿರಾಗ್ ಅವರಿಗೆ ಡೈರಿ ಡೇ ಅವರ ವತಿಯಿಂದ 250 ವರ್ತ್ ಗಿಫ್ಟ್ ಒಂದು ವೌಚರ್ ಸಿಗ್ತಾ ಇದೆ. ಇದನ್ನು ಈ ಶಾಲೆಯ ಸ್ಥಾಪನಾಧ್ಯಕ್ಷರು ಕೊಡಬೇಕು. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಕ್ಲಾಪ್ಸ್ ಕೊಡಿ. ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಇಲ್ಲಿದೊಂದು ಟಿಕೆಟ್ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಎಂಜಾಯ್ ಮಾಡ್ಬೋದು ನೀವು ವಿಸ್ಮಯ ವಾಟರ್ ಪಾರ್ಕಲ್ಲಿ. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಕ್ಲಾಪ್ಸ್ ಕೊಡಿ. ಹಾಗೆಯೇ ಬೇಕ್ ಸ್ಟುಡಿಯೋ ಅವರ 250 ವರ್ತ್ ಒಂದು ಡಿಸ್ಕೌಂಟ್ ವೌಚರ್ ಸಿಗ್ತಾ ಇದೆ. ಸೊ ನೀವು 500 ರೂಪಾಯಿ 1000 ಏನು ತಗೊಂಡ್ರು 250 ರುಪೀಸ್ ಇದು ಫ್ರೀ ಬೇಕ್ ಸ್ಟುಡಿಯೋದಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ, ಇ ಎಲ್ಲವಿರುವಂತಹ ಒಂದು ಪೌಷ್ಟಿಕವಾದಂತಹ ಎಣ್ಣೆ ಕೂಡ ನಿಮ್ಗೆ ಸಿಗ್ತಾ ಇದೆ ಸನ್ ಪ್ರೀಮಿಯಂ ಆಯಿಲ್ ಅವರ ಕಡೆಯಿಂದ. ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಒಂದು ಬ್ಯೂಟಿಫುಲ್ ಆದಂತಹ ಗಿಫ್ಟ್ ಹ್ಯಾಂಪರ್ ಕೂಡ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಕ್ಲಾಪ್ಸ್ ಕೊಡಿ ಅವರಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆಯೇ ಎರಡನೇ ಆಟದಲ್ಲಿ ವಿನ್ ಆದವರು. ಓಕೆ, ಬನ್ನಿ. ಸೊ ಅವರಿಗೆ ಕೂಡ ಈ ಬಹುಮಾನವನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯನವರು ಕೊಡಬೇಕು. ಸೊ ಡೈರಿ ಡೇ ಅವರ ವತಿಯಿಂದ 250 ವರ್ತ್ ವೌಚರ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಕ್ಲಾಪ್ಸ್ ಅವರಿಗೆ. ಹಾಗೆಯೇ ಬೇಕ್ ಸ್ಟುಡಿಯೋ ಅವರದ್ದು ಕೂಡ 250 ಒಂದು ವೌಚರ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಅದರ ಜೊತೆಗೆ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು ಇಲ್ಲಿನ ಒಂದು ಟಿಕೆಟ್ ಆಫರ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಆಯಿಲ್ ಸಿಗ್ತಾ ಇದೆ. ಜೊತೆಗೆ ಬ್ಯೂಟಿಫುಲ್ ಆದಂತಹ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಕ್ಲಾಪ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮೂರನೇ ಆಟದಲ್ಲಿ ವಿನ್ ಆದವರು ಯಾರು? ಓಕೆ, ಶ್ರೇಯಸ್ ಅವರು. ಸೊ ಶ್ರೇಯಸ್ ಅವರಿಗೆ ಕೂಡ ಡೈರಿ ಡೇ ಅವರ ವತಿಯಿಂದ 250 ವರ್ತ್ ವೌಚರ್ ಸಿಗ್ತಾ ಇದೆ. ಇದನ್ನು ಈ ಶಾಲಾ ಸ್ಥಾಪನಾಧ್ಯಕ್ಷರು ಕೊಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಬೇಕ್ ಸ್ಟುಡಿಯೋ ಅವರ ಕಡೆಯಿಂದಲೂ 250 ಡಿಸ್ಕೌಂಟ್ ವೌಚರ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಪರಶಿನ ಕಡವು ಕಣ್ಣೂರು, ಇಲ್ಲಿದ್ದು ಕೂಡ ಒಂದು ಟಿಕೆಟ್ ಆಫರ್ ಕೂಡ ಸಿಗ್ತಾ ಇದೆ. ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಲ್ಲಿ ಒಂದು ಪ್ರೈಸ್ ಆ್ಯಂಡ್ ಬ್ಯೂಟಿಫುಲ್ ಆದಂತಹ ಗಿಫ್ಟ್ ಹ್ಯಾಂಪರ್ ಕೂಡ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಕ್ಲಾಪ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತಾ? ಗಮ್ಮತ್ ಮಾಡಿ ಆಯಿತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸರ್, ಇವತ್ತು ನಾವು ನಿಮ್ಮ ಶಾಲೆಯಲ್ಲಿ ಅಂಕುರ ಶಾಲೆಯಲ್ಲಿ ಕ್ಯಾಂಪಸ್ ಬಸ್ಸನ್ನು ಆಯೋಜನೆ ಮಾಡಿದ್ವಿ. ಮಕ್ಕಳಂತೂ ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಮ್ಗೆ ಈ ಕಾರ್ಯಕ್ರಮ ಹೇಗೆ ಅನಿಸ್ತು? ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿ ಆಗಿದೆ, ಒಳ್ಳೆಯದಾಯಿತು ಮಾಡಿದ್ದು ಈ ಪ್ರೋಗ್ರಾಮನ್ನು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಈ ಶಾಲಾ ಮುಖ್ಯೋಪಾಧ್ಯಾಯನವರು ಕೂಡ ಇದ್ದಾರೆ. ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮ? ಒಪಿನಿಯನ್ ಏನು? ತುಂಬ ಒಳ್ಳೆಯದಾಗಿದೆ. ಹಾಗೆ ಮಕ್ಕಳಿಗೆ ಸ್ವಲ್ಪ ಸ್ಟಡೀಸಿಂದ ರಿಲೀಫ್ ಸಿಕ್ಕಿದಾಗ ಆಯಿತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದಾರೆ ಗೇಮ್ಸನ್ನು. ಎಸ್, ಮಕ್ಕಳು ಎಂಜಾಯ್ ಮಾಡಿದರೆ ಎಲ್ಲರೂ ಎಂಜಾಯ್ ಮಾಡಿದಾಗೆ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ಓಕೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಂಕೂರ ಶಾಲೆಯ ವಿದ್ಯಾರ್ಥಿಗಳು ತುಂಬಾನೇ ಚೆನ್ನಾಗಿ ಆಡಿದ್ರು. ಸೊ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆಗಳಿಗೆ ಹೋಗಿ ಕ್ಯಾಂಪಸ್ ಬಸ್ ಮುಖಾಂತರ ಮಕ್ಕಳಿಗೆ ಮನೋರಂಜನೆ ಕೊಡುವಂತಹ ಕಾರ್ಯಕ್ರಮ ನಮ್ಮ ಟಿವಿ ಹಾಗೆಯೇ ನಮ್ಮೆಲ್ಲ ಸ್ಪಾನ್ಸರ್ಸ್ನವರು ಡೈರಿ ಡೇ ಐಸ್ ಕ್ರೀಮ್, ಸನ್ ಪ್ರೀಮಿಯಂ, ರಿಫೈನ್ ಸನ್ಫ್ಲವರ್ ಆಯಿಲ್, ಬೇಕ್ ಸ್ಟುಡಿಯೋ ಮತ್ತು ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಮಾಡ್ತಾ ಇದೆ. ಸೊ ಖಂಡಿತವಾಗ್ಲೂ ಮುಂದೆ ಒಂದು ಹೊಸದಾದಂತಹ ಶಾಲೆ, ಹೊಸದಾದಂತಹ ಆಟಗಳು, ಹೊಸದಾದಂತಹ ಮನೋರಂಜನೆ ಜೊತೆಗೆ ನಾವು ಬರ್ತಾ ಇದ್ದೇವೆ. ಅಂಟಿಲ್ ಮಿಸ್ ಮಾಡಿ ಹಾಗೆಯೇ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ಡೈರಿ ಡೇ ಕ್ಯಾಂಪಸ್ ಬಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡೈರಿ ಡೇ ಐಸ್ ಕ್ರೀಮ್, ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ಪವರ್ಡ್ ಬೈ ಸನ್ ಪ್ರೀಮಿಯಂ, ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬೇಕ್ ಸ್ಟುಡಿಯೋ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.